ಸಕಲೇಶ್. ಪ್ರವಾಹದಿಂದ ಉಂಟಾಗುವಂಥ ಮುಂಜಾಗ್ರತಾ ಕ್ರಮವಾಗಿ ಸಭೆಯನ್ನು ತುರ್ತಾಗಿ ಕರೆದಿದ್ದಾರೆ. ಮಾನ್ಯ ಶಾಸಕರು ಬಂದಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ನಗರಸಭಾ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಗರಸಭಾ ಅಧ್ಯಕ್ಷರಿದ್ದಾರೆ ಉಪಸ್ಥಿತಿ, ಅವರನ್ನು ಸಹ ಆರ್ಥಿಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಉಪಾಧ್ಯಕ್ಷರಿದ್ದಾರೆ, ಅವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ನೂತನ ಉಳ್ಳಾಳ ತಾಲೂಕು ತಹಸೀಲ್ದಾರರಾಗಿ ಮಾನ್ಯ KS ಅಧಿಕಾರಿಯಾಗಿ ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ. ಬಂದಂಥ ಎಲ್ಲ ವಿವಿಧ ಇಲಾಖಾ ಅಧಿಕಾರಿಗಳು, ಗೌರವಾನ್ವಿತ ಸದಸ್ಯರು ಎಲ್ಲರನ್ನ ನಾನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ ಸಭೆಯನ್ನು ನಡೆಸಿಕೊಳ್ಳಲಿಕ್ಕೆ ಮಾನ್ಯ ಶಾಸಕರಲ್ಲಿ ವಿನಂತಿ ಕೇಳ್ತೀನಿ. ಕಳೆದ 15 ದಿವಸದಿಂದ ಒಂದು ಚಂಡಮಾರುತ ಬಂತು ಸರ್ ನಮಗೆ. ಕೋಟೆಪುರ ಮತ್ತು ಮಗವೀರಪಟ್ಟಣ ಮತ್ತು ನಮ್ಮ ಮುಖಚೇರಿ ಅಲ್ಲಿ ಸ್ವಲ್ಪ ಮನೆಗಳಿಗೆ ನಮ್ಮ ಮನೆಗಳಿಗೆ ನೀರು ನುಗ್ಗಿ ತೊಂದರೆ, ಸಾಮಗ್ರಿಗಳಿಗೆ ತೊಂದರೆ ಆಯಿತು. ಆ ದಿನದಲ್ಲಿ ಮಾನ್ಯ 1-2-3 ದಿವಸ ಅಂತ ಮೊದಲೇ ಅವರು ಇಮಿಡಿಯೇಟ್ಲಿ ರೆವಿನ್ಯೂ ಇಲಾಖೆಯವರು ತನಿಖೆ ಮಾಡಿ ಅವರಿಗೆ ಏನು ಪರಿಹಾರ ಕೊಡಬೇಕೆಂಬುದಾಗಿ ಈಗಾಗಲೇ ವರದಿ ಹೋಗಿದೆ. ತಹಸೀಲ್ದಾರ್ ರೆಡಿ ಆಗಿದೆ, ನಾವು ಸಹ ಸಿಗ್ನೇಚರ್ ಮಾಡಿ ಕಳಿಸಿದ್ದೀವಿ. ಅದೀಗ ಅರ್ಜೆಂಟಾಗಿ ಪರಿಹಾರ ಕೊಡಬೇಕೆಂಬುದಾಗಿ. ಅನಂತರ ಮಾನ್ಯ ಶಾಸಕರು ಸಹ ಅಲ್ಲಿ ಭೇಟಿ ಕೊಟ್ಟರು. ಮತ್ತು ಒಂದು NGO ಇಂದ ಸರ್ ಪ್ರತಿ ಮನೆಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿದ್ದಾರೆ ಸರ್. ಮಟ್ಟ ಒಳಗೆಲ್ಲ ಹೋಗಿ ಕೆಲವು 2-3 ಮನೆಗಳಲ್ಲಿ ನೀರು ಸುಮಾರು 1.5 ಫೀಟ್ ನೀರು ನಿಂತಿದೆ. ಅವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೂ ಈ ಪ್ರದೇಶಗಳಲ್ಲಿ ನಮಗೇನು ತೊಂದರೆ ಆಗಲಿಲ್ಲ. ಆದ್ದರಿಂದ ಮುಂದೆ ಈ ಮಳೆಗಾಲದಲ್ಲಿ ಬರುವಂಥ ನೆರೆ ಆಗಬಹುದು, ಉಳಿಯಾದಲ್ಲಿ ಅಥವಾ ನಮ್ಮ ದೊಡ್ಡ 2 ರಾಜಕಾಲುವೆಗಳನ್ನು ಈಗ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ಕಳೆದ ಕೋವಿಡ್ ಆದ್ದರಿಂದ ನಮಗೆ 2 ಟೆಂಡರ್ ಕರೆದಿದ್ವಿ. ಒಂದು ಇಟಾಚಿಗೆ ಮತ್ತು ಲೇಬಲ್ಗೆ ಹಾಕಲಿಲ್ಲ. ಇಟಾಚಿ ಕಳೆದ 10 ದಿವಸದಿಂದ 2 ವರ್ಕ್ ಆಗ್ತಾ ಇದೆ ಸರ್. ಒಂದು ಕಲ್ಲಾಪಲ್ಲಿ, ಒಂದು ನಮ್ಮ ಈ ಮೆಲತ್ ನಗರಲ್ಲಿ ಈಗಾಗಲೇ ಹೂಳು ತೆಗಿತಾ ಇದ್ದೀವಿ. ಮತ್ತು ಉಳ್ಳಾಳ ಇದರಲ್ಲಿ ಮತ್ತು 3 ಲೇಬರನ್ನು ಕೊಟ್ಟಿದ್ದಾರೆ. ಅದನ್ನು ಎಲ್ಲೆಲ್ಲಿ ಬ್ಲಾಕ್ ಇದೆ ಅದನ್ನು ಮಾನ್ಯ ಸದಸ್ಯರುಗಳ ಬೇಡಿಕೆಗೆ ಅನುಗುಣವಾಗಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಮುಂದೆ ಏನಾದ್ರು ಈ ಲಾಕ್ಡೌನ್ ಮುಗಿದ್ರೆ ನಮ್ಮ ಸಿಬ್ಬಂದಿ ಏನಾರ ಕಾಂಟ್ರಾಕ್ಟರ್ ಜನ ಅಲ್ಲಿಂದ ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಅದು ನಮಗೆ ತೊಂದರೆ ಇದೆ. ಮತ್ತು ನಮ್ಮ ಲೇಬರ್ಗಳನ್ನು ಸಹ ನಾವು ಹಾಕಿ ಮಾಡ್ತಾ ಇದ್ದೀವಿ. ಅದನ್ನು ನಾವು ಏನೇ ಆದರೂ ರಾತ್ರಿ ಆಗಲೂ ಕೆಲಸ ಮಾಡಿ ನಾವು ಯಾವುದೇ ತೊಂದರೆ ಇಲ್ಲದಾಗಿ ನಾವು ಅದನ್ನು ನಿಭಾಯಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾಕಂದರೆ ಆ ಟೀಮನ್ನು ರಚನೆ ಮಾಡಿದ್ದೀವಿ. ಈಗ ರಾತ್ರಿ ನೈಟ್ ಡ್ಯೂಟಿ ಎಲ್ಲ ಈಗಾಗಲೇ ಮೊನ್ನೆ ಈ ನಮ್ಮ ಇದು ಬಂಧನ ದಿನಾಂಕದಿಂದ ನಾವು ನೈಟು ಎಲ್ಲ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀವಿ. 5-6 ಜನ ನಮ್ಮಲ್ಲಿ ರಾತ್ರಿ ಪಾಳ್ಯದಲ್ಲಿದ್ದಾರೆ. ಏನಾರು ಅರ್ಜೆಂಟ್ ಫೋನ್ ಬಂದರೆ ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ವಿ. ಮತ್ತು 2 ಗಂಜಿ ಕೇಂದ್ರವನ್ನು ಆಲ್ರೆಡಿ ನಾವು ರೆಡಿ ಮಾಡಿ ಸರ್. 9 ಕೆರೆ ನಿಮ್ಮ ಸೈಕ್ಲೋನ್ ಬಿಲ್ಡಿಂಗನ್ನು DC ಅವರು ನಮಗೆ ಆರ್ಡರ್ ಮಾಡಿದ್ದಾರೆ, ನಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮ್ಮ ಕೋಡಿಯಲ್ಲಿ ಶಾಲೆ, ಅದನ್ನು ಸಹ ನಾವು ಸುಲ್ತಾನ್ ಶಾಲೆಯನ್ನು ನಾವು ಟಿಪ್ಪು ಸುಲ್ತಾನ್ ಶಾಲೆಯನ್ನು ಸಹ ನಾವು ನಮ್ಮ ಈ ಸ್ವಾಧೀನದಲ್ಲಿದೆ. ಎಲ್ಲಾದರೂ ಏನಾರು ಹೆಚ್ಚು ಕಡಿಮೆ ಆದರೆ ಅಲ್ಲಿ ಮನೆಗಳನ್ನು ಗಂಜಿ ಕೇಂದ್ರ ತೆರೀಲಿಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಅದು ಏನು ತೊಂದರೆ ಇಲ್ಲ. ಹಾಗಾಗಿ ತಾವೆಲ್ಲರೂ ಆ ಟೈಮ್ನಲ್ಲಿ ಸದಸ್ಯರುಗಳು ಅಲ್ಲಿ ಏರಿಯಾ ಒಂದು ಟೀಮ್ ಮಾಡಿಕೊಂಡು ನಮಗೆ ಸಹಾಯ ಮಾಡಬೇಕು. ಯಾಕಂದರೆ ಈಗ ಇಷ್ಟು ಮಾಡಿದೆ ಸರ್. ಪ್ರಪ್ರಥಮವಾಗಿ ನೂತನ ತಹಶೀಲ್ದಾರ್ನ ನಾನು ಕ್ಷೇತ್ರ ಜನರ ಸ್ವಾಗತಿಸಿಕೊಂಡು ಅವರಿಗೆ ಪ್ರೊಬೇಷನ್ ಆಗಿದ್ದಾರೆ 23ನೇ ತಾರೀಕಿನವರೆಗೆ. ಈ ಉಳ್ಳಾಲ ತಾಲೂಕು ಸಂಬಂಧಪಟ್ಟಂಥ ವಿಚಾರವನ್ನು ನೋಡ್ತಾರೆ. ತದನಂತರ ಬೇರೆಯವರು ಇವತ್ತು ಬರಲಿಕ್ಕೆ ಕೂಡ ಇವತ್ತು ಇದ್ದಾರೆ. ಯಾಕೆಂದರೆ ಈ ಒಂದು ಸಂದರ್ಭ ನಿಮಗೆ ಅಗತ್ಯ ಏನಾದಿದ್ದರೆ ಅವಶ್ಯ ಅವರನ್ನು ಸಪ್ರೈಸುವ ಕೆಲಸ ಕೂಡ ಮಾಡ್ಬೋದು. ಎರಡನೇದು ನಾನು ಭಾಳ ತುರ್ತಾಗಿದ್ದು ಕರೆದದ್ದು ಯಾಕಂತ ಹೇಳಿದರೆ, ಮೊನ್ನೆ ಒಂದು ರಿವ್ಯೂ ನಮ್ಮ ಚಂಡಮಾರುತದ ನಂತರ ಎಷ್ಟು ಜನ ನಾವು ಪರಿಹಾರಕ್ಕೆ ಅರ್ಜಿ ಕೊಟ್ಟಿದ್ದೀರಿ, ಎಷ್ಟು ಬಿಡುಗಡೆ ಆಗಿದೆ ಏನಂತೇಳಿ. ಎರಡನೇದು ನಾನು ಕೆಲವು ವಿಚಾರ ಹೇಳ್ತೇನೆ, ಮತ್ತು ನಿಮ್ಗೇನು ಅಭಿಪ್ರಾಯ ಇದೆ ದಯವಿಟ್ಟು ನಮಗೆ ತಿಳಿಸಿ, ಅದಕ್ಕೇನು ಪರಿಹಾರ ಕೊಡಬೇಕಂತ ವಿಚಾರ. ಎರಡನೇ ವಿಚಾರ ಯಾವುದಂತ ಹೇಳಿದರೆ, ಇನ್ನು ಮಳೆಗಾಲ ಬರ್ತದೆ. ಪ್ರತಿಯೊಂದು ಮಳೆಗಾಲದಲ್ಲಿ ಕೂಡ ಪ್ರಕೃತಿ ವಿಕೋಪ ಆಗೋದು ಸ್ವಾಭಾವಿಕ, ಅದು ಪ್ರಕೃತಿಯ ನಿಯಮ. ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ದೇವರಿಗೊಂದು ಬಿಟ್ಟು.
ಸೊ ಬಂದಾಗ ಜನಸಾಮಾನ್ಯರಿಗೆ ನಿಮ್ಮೊಂದು ಈ ಪ್ರದೇಶದಲ್ಲಿ ಆದರೆ ಅದನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಒಂದು ಹೇಗೆ ಆಗಬೇಕಂತ ಈಗಲೊಂದು ಆಲೋಚನೆ ಮಾಡಿ ಇಟ್ಕೊಳ್ಬೇಕು. ಎರಡನೇದೇನು, ಒಂದು ಪ್ರಕೃತಿಯ ಸಮಸ್ಯೆಯಿಂದಾಗಿರ್ತದೆ, ಮತ್ತು ಇನ್ನೊಂದು ನಮ್ಮ ಸಮಸ್ಯೆಯಿಂದಾಗಿ ಸಮಸ್ಯೆ ಆಗೋದು ಕೂಡ ಇವತ್ತು ಇದೆ ಮಳೆಗಾಲದಲ್ಲಿ. ಮತ್ತು ಈ ವಿಚಾರ ಮ್ಯಾನ್ ಮೇಡ್ ಪ್ರಾಬ್ಲಮ್ ಏನಿದೆಯಾ ಅದು ನೀವು ಈಗ ಆಲೋಚನೆ ಮಾಡಿಕೊಂಡು ಅದನ್ನ ಹೇಗೆ ನಾವು ಬಗೆಹರಿಸಿ ಹೋಗುವಂಥದ್ದು. ಉದಾಹರಣೆಗೆ ಪ್ರತಿಯೊಂದು ಮಳೆಗಾಲದ ಸಂದರ್ಭದಲ್ಲಿ ಕೂಡ ನಿಮಗೆ ಜುಲೈ ಮತ್ತು ಆಗಸ್ಟ್ ಮಧ್ಯದಲ್ಲಿ ಒಂದು ಕಡಲ ಕೊರತೆ ಆಗೇ ಆಗ್ತದೆ. ಮುಂಚೆ ಅದು ಈ ಕಡೆ ಇತ್ತು, ಕೋಟೆಪುರ ಮೊಗೇಪಟ್ಟಣ ಪ್ರತಿ ವರ್ಷ ಇತ್ತು. ಅಲ್ಲಿ ಸರಿಪಡಿಸುವ ಮುಖಚೇರಿ ಪ್ರದೇಶಕ್ಕೆ ಆಯಿತು. ಅಲ್ಲಿ ಸರಿಪಡಿಸಿಕೊಂಡು ಬರುವಾಗ ಈಗ ಸೋಮೇರ ಪ್ರದೇಶಕ್ಕೆ ಇವತ್ತು ಆಗ್ತಾ ಇದೆ. ಹಾಗಾದರೆ ತಾತ್ಕಾಲಿಕ ಮತ್ತು ಪರ್ಮನೆಂಟ್ ಕೆಲಸ ಕೂಡ ಅಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಮೊನ್ನೆ ಆದಂಥ ಚಂಡಮಾರುತ ಬಹುಶಃ ಅಷ್ಟು ಆದದ್ದು ನಮ್ಮೆಲ್ಲರ ಪುಣ್ಯ. ಯಾಕೆಂತ ಹೇಳಿದರೆ ಎಲ್ಲೇ ಒಂದು ಹೋಗಿ ಅದು ಆ ಕಡೆ ಬಡಿತು. ಆ ಇದರಲ್ಲಿ ಬಂಧನದ ಎಲ್ಲೇ ಒಂದು ಕಡೆ ಹೊಡಿಲೇಬೇಕು, ಆ ಕಡೆಗೆ ಡ್ಯಾಮೇಜ್ ಆಯಿತು. ಇಲ್ಲಿ ಕಡಲ ಬದಿ ಇದ್ದವರಿಗೆ ತೊಂದರೆ ಆದದ್ದು. ಎಷ್ಟು ಮನೆಗೆ ಪರಿಹಾರಕ್ಕೆ ಅರ್ಜಿ ಕೊಟ್ಟಿದ್ದಾರೆ? ಆದರೆ ಮೇನ್ ಪ್ರಾಬ್ಲಮ್ ಏನು, ನಿಮ್ಮಲ್ಲಿ ಇರುವಂಥ ಚರಂಡಿಗಳು ಕ್ಲೀನ್ ಆಗದೆ ಫಿಲ್ ಆಗಿ ರಸ್ತೆಯಲ್ಲಿ ಬಂದೆಲ್ಲ ನೀರು ನಿಲ್ಲುವುದು. ಇದು ಸ್ವಾಭಾವಿಕ. ಇದು ನೀವು ಕೌನ್ಸಿಲರ್ಗಳಿದ್ದರೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ನಿಮಗೆ ಸಾಧಾರಣ ಗೊತ್ತಿರ್ತದೆ, ಪ್ರತಿ ವರ್ಷ ನೀರು ನಿಂತಲ್ಲೇ ನೀರು ನಿಲ್ಲುವುದು, ಬ್ಲಾಕ್ ಆದಲ್ಲೇ ಬ್ಲಾಕ್ ಆಗೋದು. ಅದನ್ನು ಬರ್ತೇನೆ, ಸಬ್ಜೆಕ್ಟೇ ಬರ್ತೇನೆ, ಗಡಿ ಮಾಡಬೇಡಿ ಇದರಲ್ಲಿ. ಅದಕ್ಕೆ ನಿಮ್ಮ ಆ ವಾರ್ಡಿನ ಸಮಸ್ಯೆಯನ್ನು ನೀವು ಅರ್ಥ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಈಗಲೇ ಅದನ್ನು ಅದಕ್ಕೆ ನೀವು ಪ್ಲ್ಯಾನ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಒಂದು ತಿಂಗಳು ಮಳೆಗಾಲ ಬರುವಾಗ ಎಲ್ಲ ಕೂಡ ಕ್ಲಿಯರ್ ಆಗ್ತದೆ. ಈಗಲೇ ನೀವು ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡದಿದ್ದರೆ ಸಮಸ್ಯೆ ಏನಾಗ್ತದೆ ಗೊತ್ತುಂಟಾ? ನಾಳೆ ಸಡನ್ ಮಳೆ ಬರುವಾಗ 10 ಕಡೆ ಬ್ಲಾಕ್ ಆಗ್ತದೆ. 10 ಕಡೆ ಒಮ್ಮೆಲೆ ನೀವು ಇಲ್ಲಿ ಪ್ರೆಷರ್ ಆಗ್ತೀರಿ. ಈ 10 ಜನರಿಗೆ 5 ಜನ ಕೆಪಾಸಿಟಿ ಇರೋದು 10 ಕಡೆ ಹೋಗಿ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನೀವು ಲಾಸ್ಟ್ ಟೈಮ್ ನಮಗೇನು ಪ್ರೆಸಿಡೆನ್ಸ್ ಏನಿದೆಯಾ ಆ ಕೆಲವೊಂದು ಭಾಗ ನೋಡಿಕೊಂಡು ಅಲ್ಲಿಗೆ ಫಸ್ಟ್ ನೋಡಿ, ಇವತ್ತೆಲ್ಲ ನಾಳೆ ನೀವು ಮಾಡಲೇಬೇಕು, ಅವನಿಗೆ ದುಡ್ಡು ಕೊಡಲೇಬೇಕು. ನೀವು ಅಲ್ಲಿ ಮಳೆ ನಿಂತು ಗಲೀಜಾಗಿ ಅದರ ನಂತರ ಮತ್ತೆ ಅವನಿಗೆ ದುಡ್ಡು ಕೊಡೋ ಬದಲು ಅದನ್ನೇ ಫಸ್ಟಿಗೆ ಕೊಡಿಸಿ ಆ ಕೆಲಸ ಮಾಡಿಸಿದ್ರೆ ಮುಗೀತಲ್ಲ. ಈಗ ನೀವು ಬರೀ ಆ್ಯಕ್ಟಿವ್ ಅಲ್ಲ, ನೀವು ಸ್ವಲ್ಪ ಪ್ರೊ ಆ್ಯಕ್ಟಿವ್ ಆಗಬೇಕು. ಆ್ಯಕ್ಟಿವ್ ಅಲ್ಲ, ಪ್ರೊ ಆ್ಯಕ್ಟಿವ್. ಸೊ ನೀವು ಆ್ಯಕ್ಟಿವ್ ಇಲ್ಲ ಅಂತಲ್ಲ, ನೀವು ನಮಗಿಂತ ಡಬಲ್ ಆ್ಯಕ್ಟಿವ್ ಇದ್ದೀರಿ. ಅದು ಮಾತಿನಲ್ಲಿ ಮಾತ್ರ ಅಲ್ಲ, ಕೆಲಸದಲ್ಲಿ ಕೂಡ ಆಗಬೇಕು. ಸೊ ನಿಮ್ಮ ವಾರ್ಡ್ ಏನು ಜನ ಇದೆ, ಈಗ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ, ಅವರಿಗೆ ಹೇಳಿದ್ರೆ ಜನ ಇಲ್ಲ ಅಂತ. ಜನ ಇಲ್ಲಿ ಎಷ್ಟಿದೆ ಅಂತೇಳಿ. ಮತ್ತು ಆಫೀಸರ್ಸು ಟೀಮ್ ವರ್ಕ್ ಆಗಿ ಕೆಲಸ ಆಗಬೇಕು. ರೆಪ್ರೆಸೆಂಟೇಟಿವ್ ಕೆಲಸ ಬರೀ ಪಬ್ಲಿಕ್ನಾಗೆ ದೂರುವ ಕೆಲಸ ಅಲ್ಲ, ಕೂತ್ಕೊಂಡು ಅದನ್ನು ಕೆಲಸ ಮಾಡಿಸೋದು ಕೆಲಸ. ಈಗ ನನ್ನ ಹತ್ರ ಯಾರು ಕೆಲಸ ಹೇಳಿದೆ, ನಾನು ಅಲ್ಲಿ ಹೋಗಿ ದುಡಿದ್ರೆ ಆಗ್ತದಾ? ಅಧಿಕಾರಿಗಳನ್ನ ಕೂತ್ಕೊಂಡು ನಾನು ಕೆಲಸ ಮಾಡಿಸಬೇಕು. ಇಟ್ಸ್ ಆಲ್ ಟೀಮ್ ವರ್ಕ್. ಅದು ಅಲ್ಲಿ ಅಧಿಕಾರಿಗಳು ಬೇರೆ ಜನ. ಈಗ ನೀವು ಉದಾಹರಣೆಗೆ ನೀವೊಂದು ಕೊಟ್ಟಿದ್ದೀರಿ, ನಿಮ್ಮ ಮನವಿಯನ್ನು ಕೊಡ್ತೀರಿ, ನೀವು ಕೌನ್ಸಿಲರ್ಸ್ ಮನವಿಯನ್ನು ಕೊಡ್ತೀರಿ. ಈ ನಿಮ್ಮಲ್ಲಿ ಒಂದು ವಾರ್ಡ್ನಲ್ಲಿ 4-5 ಸಮಸ್ಯೆ ಇರ್ಬೋದು. ಒಂದು ವಾರ್ಡ್ನಲ್ಲಿ 4-5 ಕಡೆ, ಅದರಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂದರೆ ಪ್ರಯಾರಿಟಿ ಬೇಕು. ನೀವು ಕೂಡ ಅವ್ರು ಕೊಟ್ಟಾಗ ಎಲ್ಲ ಕೂಡ ಒಂದೇ ವಾರ್ಡ್ನಲ್ಲಿ ಕೆಲಸ ಮಾಡಲಿಕ್ಕೆ ಒಮ್ಮೆಲೆ ಆಗೋದಿಲ್ಲ. ಆಗ ಮುಖ್ಯ ರಸ್ತೆ, ಮೇನ್ ರಸ್ತೆ, ಜನ ಓಡಾಡುವಂಥ ವೆಹಿಕಲ್ ಹೋಗುವಂಥ ರಸ್ತೆ ಪ್ರಯಾರಿಟೀಸ್ ಮಾಡಿ ಕೆಲಸ ಮಾಡಬೇಕು. ಈಗ 38 ಮೆಂಬರ್ಸ್ ಇದ್ದಾರಲ್ಲ, ನೀವು ಹೇಗೆ ವರ್ಕ್ ಅಲಾಟ್ ಮಾಡ್ತೀರಿ? ಇಲ್ಲಿ ತಾವು ಹೇಳಿದಾಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಮಾಡ್ತಾ ಹೋಗ್ತೀವಿ ಸರ್. ನಿನ್ನೆ ಅವರಿಗೆ JCB ಕಳಿಸಿ, ನಿನ್ನೆ ಅವರೆಲ್ಲ ಮಾಡಿದ್ದಾರೆ ಸರ್. JCB ಎಲ್ಲ ಕಳಿಸಿ ನಿನ್ನೆ ಮಾಡ್ತಾ ಇದ್ದೀವಿ ಸರ್. ಅದು ಕರೆಕ್ಟ್. ನಾನು ಕೇಳುವಂಥದ್ದು ನಮ್ಮದ್ರಲ್ಲಿ ಕ್ಲೀನ್ ಮಾಡಲಿಕ್ಕೆ ಅವರು ಮಳೆಗಾಲದಲ್ಲಿ 2 ತಿಂಗಳು ಕೆಲಸ ಮಾಡಿದ್ರೆ ಆಗ್ತದಾ? ಆಗುದಿಲ್ಲ. ಅದಕ್ಕೆ ಮೊದಲೇ ಅವರು ಎಚ್ಚೆತ್ತರು. ಈಗ ಸುವೇ ಲೇಟ್ ಆಗಿದೆ. ಈ ಲೇಟ್ನಲ್ಲಿ ಸ್ವಲ್ಪ ಬೇಗ ನೀವು ಮಾಡಿದ್ರಿ. ಬೇರೆ ಯಾವ ನಗರಸಭೆಯವರು ಕೂಡ ಈ ಮೀಟಿಂಗನ್ನು ಕೂಡ ಮಾಡಲಿಲ್ಲ. ಅಟ್ಲೀಸ್ಟ್ ಉಳ್ಳಾಲ ನಗರಸಭೆಯವರು ಅಂದಾಜು ಮಾಡಿಕೊಂಡು ಬೇಗ ಕರೆದಿದ್ದಾರೆ. ಈಗೇನಾಗಬೇಕು, ನಮಗೆ ಇಲ್ಲಿ ಇವತ್ತು ಚರ್ಚೆ ಏನಂತ ಹೇಳಿದರೆ, ನಾವು ಮ್ಯಾನ್ ಪವರ್ ಜಾಸ್ತಿ ಆಗಿ ಮಾಡೋದು ಹೇಗೆ? ನೀವು ಆ ಸಣ್ಣ JCB ಹಾಕಿದ್ದು ಮಾಡಲಿಲ್ಲ, ಅದು ದೊಡ್ಡದಲ್ಲ. ಏದು ಮಲ್ಲ ಉಂಟಾ? ನಮ್ಮಲ್ಲಿ ಉಂಟಾ? ಬಕೆಟ್ ಉಂಟು ಸಣ್ಣದು. ಈಗ ಆವಾಗ ಮಾಡ್ಲಿಕ್ಕೆ 1 ವರ್ಷದಿಂದ ಹೇಳ್ತಾ ಇದ್ದ ನಾವು ಕರಿ ಟೆಂಡರ್ ಕರೀರಿ ಅಂತ ಹೇಳ್ತಾ ಇದ್ದೇವೆ. ಅದನ್ನ ಕೆಲಸ ಅದನ್ನ ಈಗ ಯಾವುದು ಕೇಳಿದ್ರೆ ಸರ್ ಹಣ ಇಲ್ಲ ಅಂತ ಕೇಳ್ತಾ ಇದೆ. ಅದಕ್ಕೆ ಈಗ ಯಾವ್ದು ಆಗ್ಬೇಕು ಸ್ವಲ್ಪ 5 ಜನ 6 ಜನ ಸಣ್ಣ ಬಿಲ್ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಹೇಗೆ ಮಾಡ್ತೀರಿ ಈಗ ಸರ್? ಇವರು 3 ತಿಂಗಳಾಯ್ತು ಮೀಟಿಂಗ್ ಕರೀಲಿಲ್ಲ. ಮತ್ತು ನಗರಸಭೆ ಆಡಳಿತ ಮೆಂಬರ್ಗಳದ್ದು ಮತ್ತು ಆಡಳಿತ ಅಧಿಕಾರಿಗಳ ಸಭೆ
ಇಲ್ಲಿ ನಾವು ಪರಸ್ಪರ ಇದರ ಚರ್ಚೆ ಆಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕಬೇಕು. ನಾವು ಹಿಂದಿನ ಬಗ್ಗೆ ಆಲೋಚನೆ ಮಾಡಿದರೆ ನೀವೆಲ್ಲ ಹಿಂದೆ ಹೋಗ್ತೀರಿ, ನೀವು ಮುಂದೆ ಬಗ್ಗೆ ಆಲೋಚನೆ ಮಾಡಿದರೆ ನೀವೆಲ್ಲ ಮುಂದೆ ಹೋಗ್ತೀರಿ. ಈಗ ನಾವು ಹೇಗೆ ಮುಂದೆ ಹಿಂದಿನ ಅನುಭವವನ್ನು ಇಟ್ಕೊಂಡು ನಾವು ಹೇಗೆ ಮುಂದೆ ಹೋಗ್ಬೇಕಂತೇಳಿ ನಾವಿಲ್ಲಿ ಆಚರಣೆ ಮಾಡಬೇಕು. ಇಲ್ಲಿ ಯಾವ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ, ಇವತ್ತು ಇಷ್ಟು ನಮಗೆ ಡ್ರೈನ್ಗಳು ಕ್ಲೀನ್ ಆಗಬೇಕು. ಇನ್ನು ಮಳೆಗಾಲ ಬರಲಿಕ್ಕೆ 15-20 ದಿವಸ ಇರುವುದು. 20 ದಿವಸ ಹಿಂದೆ ನಾವು ಏನು ಮಾಡಲಿಲ್ಲ ಅದನ್ನು ನಾವು ಈಗ ಫಾಸ್ಟಾಗಿ ಹೇಗೆ ಮಾಡಿಸ್ಬೇಕಂತೇಳಿ ನಾವು ಇಲ್ಲಿ ಚರ್ಚೆ ಮಾಡೋದು ವಿಚಾರಗಳು. ಎಲ್ಲರ ಬೇರೆ ಬೇರೆ ಐಡಿಯಾಗಳು ಇರ್ತದೆ. ಇದಕ್ಕೆ ಅನುಗುಣವಾಗಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ನಾವು ಇವತ್ತು ತಯಾರು ಮಾಡಬೇಕು. ಸೊ ಇವತ್ತೇನಿದೆ, ಹಲವಾರು 150 ಕಡೆ ಇವತ್ತು ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ವಾರ್ಡ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ಎಲ್ಲ ವಾರ್ಡ್ನಲ್ಲಿ ಅರ್ಜಿ ಇದೆ ಅಂತ ಹೇಳುವ, ಈಗ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನೀವು ಟೆಂಡರ್ ಕರೆದಿದ್ದೀರ ಅಂತ ಹೇಳ್ತೀರಿ. ಏನು ಸಮಸ್ಯೆ ಏನು? ನಿಮ್ಮ ಕಚೇರಿ ಎಲ್ಲಿ ಅಂತ ಹೇಳಿದ್ರೆ ಒಳ್ಳೇದು, ಎಲ್ರಿಗೆ ಬರ್ಲಿಕ್ಕೆ ಈಸಿ ಆಗುತ್ತೆ. ತಪ್ಪಟ್ಟಲ್ಲಿ ಆಗ್ತದೆ. ಸದ್ಯಕ್ಕೆ ಈಗ ಮಂಗಳೂರು ತಾಲೂಕು ಆಫೀಸಲ್ಲೇ ನಂದು ಒಂದು ಕಚೇರಿ ನಾನು ಅಲ್ಲೇ ಬಂದ್ರೆ ಆಗುತ್ತೆ. ಈಗ ಸದ್ಯದಲ್ಲಿ ನಾವು ತಗೊಂಡು MLA ಆಫೀಸ್ ಆಗ್ತಿದೆಯಲ್ಲ, ಅದನ್ನು ಟೆಂಪರರಿ ಕೊಡ್ತಾ ಇದ್ದೇವೆ. ಫರ್ನಿಚರ್ ತಕ್ಷಣ ಕೆಲ್ಕ ಮಾಡ್ತೇವೆ. ನಾವು ಇದು ಹೂಳೆತ್ತುವ ಟೆಂಡರ್ 2000 ಕರೆದಾಗಲೂ ಕೂಡ ಯಾರು ಆ ಟೆಂಡರ್ ಹಾಕಲಿಲ್ಲ. ಕಡೆಗೆ ಹೇಗಾದರೂ ಮಾಡಿ ಒಂದು ಟೆಂಡರ್ ಹಾಕಿಸಿ, ಯಾವುದು ಈ ದೊಡ್ಡ ದೊಡ್ಡ ರಾಜ್ಯ ಕಾಲುವೆ ಉಂಟು ಅದರ ಕೆಲಸ ಈಗ ಒಂದು 50-60% ಅಷ್ಟು ಒಂದು ಈ ಹಿಂದಿಗಿಂತಲೂ ಒಳ್ಳೆ ರೂಪದಲ್ಲಿ ಆಗ್ತಾ ಉಂಟು. ಈಗ ಎಲ್ಲರಲ್ಲಿ ಏನು ಅಂತ ಕೇಳಿದ್ರೆ ಸಣ್ಣ ಸಣ್ಣ ಚರಂಡಿ ಇರ್ತದೆ, ಅದಕ್ಕೆ ಮ್ಯಾನುವಲ್ ಆಗಿ ಮಾಡುವಂತಹ ಒಂದು ವ್ಯವಸ್ಥೆ ಮಾಡದಿದ್ರೆ ನಮಗೆಲ್ಲರಿಗೂ ಬಹಳ ಕಷ್ಟ ಆಗ್ಬೋದು. ಈಗ ಜನ ಇಲ್ಲ, ಆದುದರಿಂದ ವೆರಿ ಇಂಪಾರ್ಟೆಂಟ್ ಒಂದು ಆ ಮ್ಯಾನುವಲ್ಗೆ ಒಂದು 5-6 ಜನ ಇದ್ರೆ ಒಂದೊಂದು ಏರಿಯಾಕ್ಕೆ ಒಂದು 2-2 ಜನರನ್ನು ಕಲಿಸಿ ಏನಾದರೂ ಒಂದು ಮಾಡ್ಲಿಕ್ಕೆ ಆಗ್ತದೆ. ಒಂದು ಎರಡನೇದು, ತಾವು ಹೇಳಿದ ರೀತಿಯಲ್ಲಿ ಆ ಯಾವುದು ಅದು ಸಣ್ಣ ಇದು ಇಟಾಚಿ ಉಂಟಲ್ಲ, ಯಾವುದು ಎಷ್ಟು ಆ ಸ್ಮಾಲ್ ಇಟಾಚಿ ನಾವು ಮೊನ್ನೆ ಹೇಳಿದ್ದೀರಿ, ಅದಾದ್ರೆ ಸಣ್ಣ ಸಣ್ಣ ಎಲ್ಲಿಗಾದ್ರೂ ಹೋಗಿ ಅದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಈ ಎರಡು ಒಂದು ಕೂಡಲೇ ಒಂದು ಆದ್ರೆ ಸಾಧಾರಣ ನಮ್ಮ ಇಲ್ಲಿ ಯಾವುದು ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಆ ಚರಂಡಿದೊಂದು ಕ್ಲಿಯರ್ ಆದ್ರೆ ಎಲ್ಲಿ ಕೂಡ ಬ್ಲಾಕ್ ಆಗುವಂತಹ ಒಂದು ಸಂಭವ ಇಲ್ಲ. ಆದ್ರೆ ಈಗ ಆದಷ್ಟು ಬೇಗ ನೀವು ಮೀಟಿಂಗ್ ಅನ್ನು ಕರೆದಿದ್ದೀರಿ. ಕಮಿಷನರ್ ಅವರು ಮತ್ತು ಅಧ್ಯಕ್ಷರಲ್ಲಿ ಒಂದು ಕೇಳುವುದಂದ್ರೆ ಆ ಮ್ಯಾನುವಲ್ ಮತ್ತು ಆ ಇದು ಯಾವುದು ಇಟಾಚಿ ಸಣ್ಣ ಇಟಾಚಿ ಇದೊಂದು ಇಮಿಡಿಯೇಟ್ಲಿ ಇವತ್ತೇ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿ. ನೀವು ಇಲ್ಲಿ ಒಂದೇ ಫೈರ್ ಸರ್ವಿಸ್ ಮುಂಚಿನ ದಿವಸ ಬರಲಿಲ್ಲ, ಎಲ್ಲಿ ಫೈರ್ ಆಂಬ್ಯುಲೆನ್ಸ್ ರಿಲೀಸ್ ನಾನು ಹೇಳ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ಒಂದು ಕಡೆ ಚಂಡಮಾರುತ ಆಗ್ತಂದ್ರೆ ಅಲ್ಲಿ ಒಂದು ಕಡೆ ಬಿಸ್ಡ್ ಎಮರ್ಜೆನ್ಸಿ ಕೇರ್ಗೆ ನಾವು ಇರಬೇಕಂತೇಳಿ ಅದನ್ನು ಮರು ದಿವಸ ಇತ್ತು ಫಸ್ಟ್ ಡೇ. ಈಗ ನಾನು ಹೇಳಿದೆ ಅಂತ ಹೇಳಿದರೆ, ಈಗ ಪ್ರಕೃತಿ ವಿಕೋಪ ಬರುವಾಗ ಮತ್ತೆ ನೀವು ಇಲ್ಲ ಒಂದು ಕಲ್ಲಾಪು ಅಲ್ಲಿ ಮತ್ತೊಂದು ಪರ್ಮನೆಂಟ್ ಇಲ್ಲಿ. ಹಾಂ, ಅಂದರೆ ನೀವು ಬೇಗ ಫೋನ್ ಬಂದು ಬೇರೆ ಕಡೆ ಹೋಗಿ. ಬಟ್ ಸ್ಟೇಷನ್ ಆ ಒಂದು ಟೈಮ್ ವಿಪರೀತವಾದ ಮಳೆ ಬಂದಾಗ ದಿಸ್ ಎರಡು ನೀವು ಯಾವುದು ನಿಮ್ಗೆ ಗೊತ್ತಾಗ್ತದೆ ವಿಪರೀತ ಮಳೆ ಬೇರೆ ನಮ್ಮ ನೋಡಿ ನಮ್ಮ ಊರಲ್ಲಿ ಎಷ್ಟು ಮಳೆ ಬಂದರೆ ಏನಾಗುದಿಲ್ಲ. ನಮಗೆ ಚಿಕ್ಕಮಗಳೂರು, ಕೂರ್ಗು, ಸಕಲೇಶ್ಪುರ, ಹಾಸನದಲ್ಲಿ ಮಳೆ ಬರಬಾರ್ದು. ಅಲ್ಲಿ ಬಂದಾಗ ಇಲ್ಲಿ ಇಫೆಕ್ಟ್ ಆಗುವುದು. ಆದರೆ ಅದಕ್ಕೆ ನೀವು ಇಲ್ಲಿಂದ ಫೋನ್ ಬರಬೇಕು ಅಲ್ಲಿ ಅದಂತಲ್ಲ. ಅದರ ಫಸ್ಟ್ ನೀವು ರೆಡಿ ಮಾಡಿ. ಒಂದು ಸೆಕೆಂಡ್ ಚೀಫ್ ಆಫೀಸರ್ ಈ ಪ್ರಕೃತಿ ಸಂಬಂಧಪಟ್ಟಾಗಿ ನೋಡಿ, ನಮ್ಮ ಹತ್ರ ಬೇಕಾದಷ್ಟು ಬೋಟ್ಗಳಿಲ್ಲ. ಏನಾದರೂ ಹೆಚ್ಚುವರಿಯಾಗಿ ನೆರೆ ಬರ್ತದೆ, ನೇತ್ರಾವತಿ ನದಿಯಲ್ಲಿ ನೆರೆ, ಆವಾಗ ನಮ್ಗೆ ಯಾವ ಲೋಕಲ್ಸ್ನವರ ಹೆಲ್ಪಿಗೆ ಸಿಕ್ಕುದು, ಮೀನುಗಾರರು ಮತ್ತು ನಮ್ಮ ಬೋಟ್ನವ್ರು ನಮ್ಗೆ ಹೆಲ್ಪಿಗೆ ಸಿಕ್ಕುದು. ಅವರ ನೀವು ಅಧ್ಯಕ್ಷ ಒಂದೆಲ್ಲ ಮೀಟಿಂಗ್ ಕರೆಸಿ ಅವ್ರು ಮೂರು ಅವರು ಕೂಡ ನೀವು ಆ ಟೈಮಲ್ಲಿ ರಾತ್ರಲ್ಲಿ ಹೋದ್ರೆ ಹೇಳ್ತಾರೆ ನಮ್ಮ ಬೋಟ್ ಡ್ಯಾಮೇಜ್ ಆಗಿದೆ, ಲಾಸ್ಟ್ ಟೈಮ್ ಏನು ಕೊಟ್ಟಿದ್ದೀರಿ, ಇದೆಲ್ಲ ಸಮಸ್ಯೆ ಬರ್ತದೆ. ಸೊ ಈಗಲೇ ಕೂತ್ಕೊಂಡು ನಮ್ಮ ನಮ್ಮ ಇದರಲ್ಲಿ ಏನು ನಿಮಗೆ ಅದು ವ್ಯವಸ್ಥೆ ಇದೆ ಮಾಡಿಕೊಂಡು ಈಗಲೇ ಮಾಡಿ ಅದನ್ನು ಅದೇ ಮಾಡ್ತಾರೆ. ನೀವು ಹೋಗಿ ಅವರೇ ಅವರು ಮುಡಿಪಲ್ ಕೊಟ್ಟಿದ್ದೊಂದು ಲ್ಯಾಂಡ್ ಹಾಗೆ ಇದೆ ಸರ್, ತಮ್ಮ ಮುತ್ತೂರು ಜಿಲ್ಲೆ ಒಂದು ಠಾಣೆ ನೋಡಿ. ಫೈರ್ ಸರ್ವಿಸ್ ಯಾವಾಗಲೂ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರುವುದು, ಗ್ರಾಮ ಮಟ್ಟದಲ್ಲಿ ಇರುವುದಿಲ್ಲ. ಉಳ್ಳಾಲ ಮುಂಚೆ 2 ಗ್ರಾಮ, ಪೆರ್ಮನ್ನೂರು ಗ್ರಾಮ, ಉಳ್ಳಾಲ ಗ್ರಾಮ ಸೇರಿ ಉಳ್ಳಾಲ ನಗರಸಭೆ ಸರಿ ಆಗಿತ್ತು. ಮತ್ತೆ ಮಂಗಳೂರು ನಗರಕ್ಕೆ ಬರೀ 5-6 ಕಿಲೋಮೀಟರ್ ಕಾರಣ 10 ನಿಮಿಷದಲ್ಲಿ ಬರ್ತದೆ ಅಂತ ಇಲ್ಲಿ ಸ್ಟೇಷನ್ ಇರಲಿಲ್ಲ. ಅದಕ್ಕಾಗಿ ನಾನು ತಾಲೂಕು ಮಾಡಿದ್ದೇನೆ. ಈಗ ಉಳ್ಳಾಲ ತಾಲೂಕು ಆಗಿದೆ. ಈಗ ಸ್ಟೇಷನ್ ಸ್ಯಾಂಕ್ಷನ್ ತಗೊಳ್ಳೋದು ಆಟೋಮ್ಯಾಟಿಕ್ ಸ್ಯಾಂಕ್ಷನ್ ಆಗ್ತದೆ. ಈಗ ನಮಗೆ ಜಾಗ ಐಡೆಂಟಿಫೈ, ನಾವು KDB ಜಾಗ ಐಡೆಂಟಿಫೈ ಮಾಡಿದ್ದೇವೆ. ಇನ್ಫೋಸಿಸ್ನವರು ಕಟ್ಟಿ ಕೊಡ್ಲಿಕ್ಕೆ ದುಡ್ಡು ಕೊಡ್ತಂದು ಕೂಡ ಹೇಳಿದ್ದಾರೆ. ನಮಗೆ ಮ್ಯಾನ್ ಪವರ್ಗೆ ನಾನು ಗವರ್ಮೆಂಟ್ಗೆ ಬರ್ದಿದ್ದೇನೆ. ಅದಕ್ಕೆ ಫೈನಾನ್ಸ್ ಅಲ್ಲಿ ಇದೆ, ತಾಲೂಕು ಆದ ಕಾರಣ ದೇ ವಿಲ್ ಅಪ್ರೂವ್ ಇಟ್. ಏನ್ ಮಾಡ್ಬೇಕು ಹೇಳಿ? ನದಿಗೆ ಏನ್ ಮಾಡುದು? ತೋಡಿಗೆ JCB ಇಳಿಸಬಹುದು. ಈ ನದಿಗೆ ಏನನ್ನು ಮಾಡುದು?
ಸೊ ಅಲ್ಲಿ ಸರ್ ಒಂದು ಸೇತುವೆ ನಿರ್ಮಾಣ ಆಗಿದೆ. ಅದು ಒಂದು 10-15 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಸೇತುವೆ ಉಳಿದ ಕಡೆ ನಿರ್ಮಾಣ ಆಗಿದೆ ಅದೇ ತರ ಅಲ್ಲ, ಅಲ್ಲಿ ನೀರಿಗೆ ಮಣ್ಣಾಕಿ ಇಬ್ಬಾಗ ಮಾಡಿದ್ದಾರೆ ಉಳಿಯದಲ್ಲಿ. ಸೊ ಅದರಿಂದಲೇ ಈ ಕೆಸರುಗಳು ಗಡ್ಡೆ ಕಟ್ಟಿ ಈ ತರ ಸಮಸ್ಯೆ ಗಂಭೀರವಾಗಲಿಕ್ಕೆ ಕಾರಣ. ಮತ್ತೆ ಒಂದು ಹಿಂದೆ ರೈಲ್ವೆ ಟ್ರ್ಯಾಕ್ ಏನಿದೆ, ನಮ್ಮ ರೈಲ್ವೆ ಟ್ರ್ಯಾಕ್ನ ಅಡಿಯಲ್ಲಿ ಕೂಡ ಒಂದು ರಂಧ್ರಗಳಿತ್ತವು, ನೀರು ಸಹ ಹರಿಯುವಂಥವು, ಅದು ಕೂಡ ಈಗ ಪೂರ್ತಿಯಾಗಿ ಮುಚ್ಚಿ ಹೋಗಿದೆ. ಅದೇಲ್ಲಿ ನೋಡಿ ಇವ್ರೆ, ಅದು ಸರ್ ಕೂಡ ಅಲ್ಲೆಲ್ಲ ನೋಡಿದ್ದಾರೆ ಸರ್, ತುಂಬಾ ಕೆಸರು ಗಡ್ಡೆ ಕಟ್ಟಿದೆ ಸರ್. 10 ವರ್ಷ ಆಯ್ತು ಅದರಲ್ಲಿ ಹೋಗೋದು. ಆವತ್ತು ಕೊಡುವಾಗ ಎಲ್ಲಿ ಸಹ ಮಾಸ್ತಿಕಟ್ಟೆಯಲ್ಲಿ ಫ್ಲಾಟ್ ಇರಲಿಲ್ಲ ಸರ್. ಈಗ ಎಲ್ಲ ಫ್ಲಾಟಿನವರು ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಮಳೆ ಬರೋದು 3-4 ತಿಂಗಳು ಮಾತ್ರ. ಈಗ 24 ಅವರ್ಸ್ ನೀರು ಬರ್ತಾ ಉಂಟು. ಅದು ನೀರೆಂದರೆ ಕ್ಲೀನ್ ಆಗಿ ಬರುವುದಿಲ್ಲ, ಎಲ್ಲ ಗಲೀಜು ನೀರು. ಅದು ಮನೆಯ ಅಂಗಳಕ್ಕೆ ಹೋದರೆ ಅದನ್ನು ಯಾರು ಕ್ಲೀನ್ ಮಾಡೋದು? ರಸ್ತೆಯಲ್ಲಿ ಮಸೀದಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ವಾರ್ಡಿನ ಜನ ಒಂದನ್ನು ಬ್ಲಾಕ್ ಮಾಡಿದ್ದಾರೆ, ಒಂದನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟಪ್ಪೆಲ್ಲದು ಸರಿ. ರಿಕ್ಷಾ ಪಾರ್ಕ್ನ ಹತ್ರ ನಮ್ಮ ಒಂದು ವಸ್ತೊಂದು ಡ್ರೈನ್ ಬಂದು ನಿಂತಿದೆ, ಅದನ್ನು ಸ್ಟ್ರೈಟ್ ಮಾಡಿ ನಮ್ಮ ಬೈಲಿಗೆ ಕೊಟ್ರೆ ಆ ಸಮಸ್ಯೆ ಮುಗೀತದೆ. ಅದೇನು ಪ್ರಾಬ್ಲಮ್ ಇದೆ ಈಗ? ಅದು 3-4 ವರ್ಷದಿಂದ ಸಮಸ್ಯೆ ಆಗ್ತಾ ಉಂಟು. ಸಮಸ್ಯೆ ಬಗೆಹರಿತದ? ದಾಸ್ ಫೋನ್ ಕೊಡಿ, PW ನೀರಿಗೆ ಮೇನ್ ಟ್ರೈನ್ ಕನೆಕ್ಟ್ ಮಾಡಿದ್ರೆ ಅದು ಉಲ್ಲಾಲ ಬೈಲಿಗೆ ಮೇನ್ ರೋಡ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಈಗ ಈ ರಸ್ತೆ ಕೂಡ ನಿಮಗೆ 10 ವರ್ಷ ಮುಂಚೆ ನಿಮ್ಮ ಈ ಮಾಸಿಕ ರಸ್ತೆಯಲ್ಲಿ ಬರ್ಲಿಕ್ಕೆ ಆಗ್ತಿರಲಿಲ್ಲ, ಎಲ್ಲಿಂದ ಹೊರ ಬ್ರಿಡ್ಜಿಂದ. ಈಗ ನಾವು ಅದನ್ನು ಮಾಡಿ, ಈಗ ಮತ್ತದಕ್ಕೆ 500 ಕೋಟಿ ರೂಪಾಯಿ ಅಬ್ಬಗ ಸರ್ಕಲ್ ಇಂದ ಉಲ್ಲಾಲ್ ಬೈಲ್ ತನಕ ಡ್ರೈನ್ ಮತ್ತು ಸೈಡ್ ಫುಟ್ಪಾತ್ ಡೆವಲಪ್ಮೆಂಟ್ಗೆ 500 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಆಗಿದೆ ಪೂಂಜರ್ ಅವರಿಗೆ. ಫೈನಲ್ ಅಗ್ರಿಮೆಂಟ್ಗೆ ಹೋಗಿ, ಅದಕ್ಕೆ ನಾನು ಈಗ ಹೇಳಿದ್ದೇನೆ ಅಗ್ರಿಮೆಂಟ್ ಮತ್ತೆ ಮಾಡಲಿ. ಆ 300 ಮೀಟರ್ಸ್ ಡ್ರೈನ್ ಅಲ್ಲ, ಅದೇ ಬೆಂಗಳೂರಲ್ಲಿದೆ. ಅದೇ ಟೆಂಡರ್ ಆದಂತ ಅವ್ರಿಗೆ ಆಗುದಲ್ಲ, ಇಟ್ಸ್ ಅ ಪ್ರೋಸೆಸ್. ನೀವು ಮಾತಾಡಿ ಆ ಡ್ರೈನ್ ಅನ್ನು ಮಾಡಲಿ, ಬೇರೆ ಕೆಲಸ ಮತ್ತೆ ಮಾಡಲಿ. ಡ್ರೈನ್ ಇಮಿಡಿಯೇಟ್ಸ್ ನಾವು ಸ್ಟಾರ್ಟ್ ಮಾಡಿಸುವ. ಮತ್ತೆ ಆ ಕಲ್ಲು ಕಟ್ಟಿದ್ದು ಚರಂಡಿ ಒಳಗೆ ಕಲ್ಲು ಕಟ್ಟಿದ್ದಾರೆ, ಅದನ್ನು ತೆಗಿಲಿಕ್ಕೆ ಹೇಳಿ ಅವ್ರ ಹತ್ರ. ನೀವು ಕೌನ್ಸಿಲರ್, ಅವ್ರು ನಿಮ್ಮ ಕಮಿಷನರ್. ನನ್ನ ಏರಿಯಾದಲ್ಲಿ ಇಲ್ಲ ಸರ್, ಜಬ್ಬಾರ ಏರಿಯಾದಲ್ಲಿ ಕಟ್ಟಿದ್ದು. ನಮ್ಮಲ್ಲಿ ನೀರು ಹೋಗುದಿಲ್ಲ ಸರ್. ಏನಾಗಿದೆ ಒಂದು ನಾವೇನ್ ಮಾಡುವ, ಮೇನ್ ಡ್ರೈನ್ ಇಮಿಡಿಯೇಟ್ ಮಾಡಿಸುವ, ಮೇನ್ ಡ್ರೈನ್ ಅನ್ನು ಮಾಡಿಸುವ. ಮತ್ತೆ ಈ ರೀತಿ ನೀರು ಎಲ್ಲಿ ಚರಂಡಿ ಬ್ಲಾಕ್ ಆಗಿದೆ ಅಲ್ಲಿ ಒಂದು ಕಡೆ ಅಂತಲ್ಲ, 2-3 ಕಡೆ ಇದೆ. ಇದು ನೀವು ಕೂತ್ಕೊಂಡು ಬಗೆಹರಿಸಿ ಮಾಡ್ತಾ ಇದ್ರೆ ನೀವು ಮಾಡಿ, ಅಥವಾ ನಿಮ್ಮ ಕಮಿಷನರ್ ಗಮನಕ್ಕೆ ಬರ್ತದೆ. ಅದಲ್ಲದೆ ಯು ರೈಟ್ ಟು ದಿ AC. ಅಲ್ಟಿಮೇಟ್ಲಿ ಎಕ್ಸಿಕ್ಯೂಟಿವ್ ಅಥಾರಿಟಿ ತಹಶೀಲ್ದಾರ್ ಮತ್ತು AC ಅವರು ಬಂದು ಮತ್ತು ತಹಶೀಲ್ದಾರ್ ಬಂದು ಸಮರ್ಪಕವಾಗಿ ಇನ್ಸ್ಪೆಕ್ಷನ್ ಮಾಡಿ ಅದು ಹೊಡಿತಾರೆ, ಇಡ್ತವ್ರಿಗೆ ಬಿಟ್ಟಂದ್ರೆ ನಮ್ಗೆ ಬಿಟ್ಟಂತ ವಿಚಾರ ಅಲ್ಲ. ಕಲ್ಲಾಪಿನಲ್ಲಿ ಪೊನ್ನೂರಾಜ್ ಅವರು DC ಆಗಿದ್ರು. ಕಲ್ಲಾಪಿನಲ್ಲಿ ಇದೇ ರೀತಿ ನಿಮ್ಮ ಮುಡುಪು ರಸ್ತೆ ಆಗಿರಲಿಲ್ಲ ಮೇಲೆ, ಆಗ ಫುಲ್ ಬ್ಲಾಕ್ ಒಂದು ಗ್ಯಾಪಲ್ಲಿ. ಈಗ ಸ್ವಲ್ಪ ಕಾಂಕ್ರೀಟ್ ಮಾಡಿ ಅಗಲಾಗಿದೆ. ಆಗ ಫೋನ್ ಬಂದು ಬೆಳಿಗ್ಗೆ, ನೀರು ನಿಂತಿದೆ, ಬ್ಲಾಕ್ ಆಗಿದೆ, ನಾನು ಹಾಗೆ ಹೀಗೆ ಅಂತೇಳಿ ಅಲ್ಲಿಗೆ ಪೊನ್ನೂರಾಜನ ಕರ್ಕೊಂಡು ಹೋದೆ. ಪೊನ್ನೂರಾಜಲ್ಲಿ ಇದು ತೊಂದರೆ ಇಲ್ಲ, ನಾನು ಸರ್ವೆಗೆ ಜನ ಕಳಿಸ್ತೇನೆ, ಯಾರೆಲ್ಲ ಗೌರ್ಮೆಂಟ್ ಎಕ್ವೈರ್ ಮಾಡಿದ್ದಾರೆ ನೋಡ್ಕೊಂಡು ಹೊಡೆದು ಬಿಸಾಡ್ತೇನೆ ಅಂತೇಳಿ ಹೇಳಿದರು. ಅರ್ಧ ನನಗೆ ಫೋನ್ ಬರ್ತದೆ, ಕಾದರಕ್ಕೆ ದಿಕ್ಕಡಿ ಹೀಗೆ ತೊಂದರೆ ಇಲ್ಲ, 1-2 ತಿಂಗಳಲ್ಲ ನಾವು ಸಹಿಸ್ತೇವೆ, ಸರ್ವ್ ಮಾಡೋದು ಬೇಡ. ನೀವು ಸರಿಯಾಗಿ ನಿಮ್ಮ ವ್ಯವಸ್ಥೆಯಲ್ಲಿ ಆಗೋದಾದರೆ ಬಚಾವು. ಅದು ಬಿಟ್ಟು ನಿಮ್ಮ ಇವರಿಂದ ಕೈ ಮೀರಿ ಅದು AC DC ಹೋದ್ರೆ, ನಾಳೆ ಬಂದಲ್ಲಿ ಸರ್ವೆ ಮಾಡಿದ್ರೆ, ಮತ್ತೆ ಒಮ್ಮೆ DC ಅವ್ರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೈ ಹಾಕಿದ್ರೆ ಮತ್ತೆ ಏನೋ ನೋಡಿದ್ರೆ ಹೊಡೆದು ಬಿಸಾಡ್ತಾರೆ ಅವರು. ಮತ್ತೆ ಆ ಸಮಸ್ಯೆ ಬಗೆಹರಿಸಿ ನಮ್ಮ ಹತ್ರ ಬರಬೇಡಿ. ಅದು ನೀವು ಬಗೆಹರಿಸಿಕೊಂಡು ಹೋಗುವಂತ ವಿಚಾರ ಮಾಡಿ. ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ನೀವು DC ಬಂದು ತೀರ್ಮಾನ ತೆಗೊಳ್ತಾರೆ. ಮತ್ತೆ ಬಂದಂತ ಸಮಸ್ಯೆಯನ್ನು ನನ್ನ ಹತ್ರ ಬಂದು ಹೇಳಿದ್ರೆ ನನಗೆ ಬಗೆಹರಿಸಲಿಕ್ಕೆ ಆಗುದಿಲ್ಲ. ನಾನು ಅದ್ರ ಮೇಲೆ ಕ್ಲಿಯರ್ ಕಟ್ ಆಗಿ ನಿಮಗೆ ಹೇಳ್ತೇನೆ. ಸೊ ನೀವು ಕೂತ್ಕೊಂಡು ಅವರನ್ನು ಕರೆಸಿ ಯಾವ ರೀತಿ ಬಗೆಹರಿಸಬೇಕಂತ ನೀವು ಪ್ಲಾನ್ ಮಾಡಿ, ಅದು ಅಲ್ಲಿಗೆ ಮುಗೀತದೆ. ಅದು ಬಿಟ್ಟು ಇಲ್ಲ ನೀವೆಲ್ಲ ಪಬ್ಲಿಕ್ ತೆಗಿಬೇಕು ಇದೆ DC ಬರೀಲಿ, AC ಅವ್ರು ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡಿದ್ರೆ ಹೊರದು ಬಿಸಾಡ್ತಾರೆ JCB ತಂದು ಮತ್ತೆ. ಯಾಕೆ ಮಳೆಗಾಲದಲ್ಲಿ ಬಹಳ ಸ್ಟ್ರಿಕ್ಟ್ ಆದ ರೂಲ್ಸ್ ಇದೆ. ಮೊನ್ನೆ ಉಚ್ಚಿಲ ಸೇಮ್ ಪ್ರಾಬ್ಲಮ್ ಆಯಿತು. ಇದರಲ್ಲಿ DC ಕಳಿಸಿದ್ದು ಯಾವ ಲೋಕಲ್ ಮಾತ್ರ ಯಾರು ಕೂಡ ಕೇಳಲಿಲ್ಲ, ಒಂದು ಕಂಪೌಂಡ್ಗಳಿಗೆ ಕೇಳುವುದಿಲ್ಲ. ಅಲ್ಲಿ ಇಶ್ಯೂ ಆದಾಗ DC ಗಮನಕ್ಕೆ ಒಂದು AC ಹೋಗಿ ಬಿಸಾಡಿದೆ, ಯಾರು ಕಂಪೌಂಡ್ ಯಾರು ನೋಡಲಿಲ್ಲ. ಸೊ ಇದು ಮತ್ತೆ ನಿಮ್ಮ ಕೈಯಲ್ಲಿದ್ದರೆ ನಗರಸಭೆಯಲ್ಲಿ ಆದ್ರೆ ನಿಮಗೆ ಅದನ್ನು ಬಗೆಹರಿಸಬಹುದು. ನಿಮ್ಮ ಕೈ ಮೀರಿ ಜಿಲ್ಲಾಡಳಿತ ಕೈಗೆ ಹೋದರೆ ಮತ್ತೆ ಅವರು ಇಲ್ಲದೆ ಫೈನಲ್. ಸೊ ಇದನ್ನೆಲ್ಲ ನೀವು ಕೂತ್ಕೊಳ್ಳಿ, ಡಿಸೈಡ್ ಮಾಡಿ. ಅವರು ಪರಸ್ಪರ ಅವರವರು ಸಹಕಾರ ಆಗದಿದ್ದರೆ ನೀವು DC AC ಬರೀರಿ, ಅವರು ಬಂದು
ತೀರ್ಮಾನ ತಗೊಳ್ಳಿ, ನಿಮಗೆ ಬಿಟ್ಟಂತ ವಿಚಾರ. ಮತ್ತು ಇದು ಒಂದು ಕಡೆ 2-3 ಕಡೆಯಿಂದ ಇರ್ತದೆ, ಎಲ್ಲಿ ಕೂಡ ನೀರು ನಿಲ್ಲುವಂಥ ವ್ಯವಸ್ಥೆ ಮಾಡಬೇಕು. ಮಳೆಗಾಲದಲ್ಲಿ ಆದರೂ ನೀರು ಕ್ಲಿಯರ್ ಆಗಿ ಹೋಗಬೇಕು. ಸೊ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ, ಅದಕ್ಕೆ ಜಾಸ್ತಿ ಆಗೋದು ಬೇಡ. ಬೇರೆ ಏನಿದೆಯಾ? ಮತ್ತು ನೀವು ಸಣ್ಣ JCB ಅದಲ್ಲ, ಸಣ್ಣ ಇಟಾಚಿ ಕೊಟ್ಟಿನಾಗೆ ಅದು ನಿಮಗೆ ಸಣ್ಣ ಸಣ್ಣ ಡ್ರೈನಿಗೆಲ್ಲ ಹೋಗ್ತದೆ. ನೀವೊಂದು ಫಿಕ್ಸ್ ಮಾಡಿ, ಅರ್ಧ ದಿವಸ ಒಂದೊಂದು ವಾರ್ಡ್ಗೆ ಕೊಡಿ. ನೆಲ್ಲು ಮಾರರೆ ಒಂದು ದಿವಸ ಕೊಡುವ, ಇಡೀ ಒಂದು ದಿವಸ ಕೊಟ್ರೆ 31ಗೆ 1 ತಿಂಗಳು ಬೇಕು ಇಲ್ಲಿ ಮುಗಿಯುವಾಗ. ಅದಕ್ಕೆ ಒಂದು ವಾರ್ಡ್ಗೆ ಅರ್ಧ ದಿವಸ. ಯಾವ್ದು ಇಂಪಾರ್ಟೆಂಟ್ ಬೇಕು ನೀವು ಫಸ್ಟ್ ಅವತ್ತು ತೆಗೀರಿ, ಮತ್ತೆ ನೆಕ್ಸ್ಟ್ಗೆ ಇಂಪಾರ್ಟೆಂಟ್ ಸೆಕೆಂಡ್ ರೌಂಡು ಇನ್ನರ್ಧ ದಿವಸ ಕೊಡುವ. ನನ್ನ ಇನ್ನೊಂದು ಸಲಹೆ ಏನಂದ್ರೆ, ಸ್ವಚ್ಛತೆಗೆ ಸಂಬಂಧಪಟ್ಟ ಈಗ ಈ ಒಂದು ನಿಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ನೀವು ಅಲ್ಲಿ ಮಾಡ್ತಾ ಇದ್ರಿ, ಆದರೂ ಕೂಡ ಕೆಲವರು ಅಲ್ಲಿ ಬಂದು ಕಸ ಬಿಸಾಡ್ತಿದ್ದಾರೆ. ಇದನ್ನು ಯಾರು ಕೂಡ ಸಹಿಸಬಾರ್ದು, ಯಾರಾದರೂ ಕೂಡ. ಅದಕ್ಕೆ ನಾನು ಮೊನ್ನೆ ಸಲಹೆ ನಾನು ಕೊಟ್ಟಿದ್ದೆ, ಚರ್ಚೆ ಆಗಿದ್ದಲ್ಲೂ ಗೊತ್ತಿಲ್ಲ, ಭಾಳ ಸ್ಪಷ್ಟವಾಗಿ ಒಂದು ಅವಾರ್ಡ್ ಸ್ಕೀಮ್ ಅಂತ ಮಾಡಿ. ಅವಾರ್ಡ್ ಸ್ಕೀಮ್ ಅಂತ ಹೇಳಿದರೆ, ಯಾರಾದರೂ ಬಹಿರಂಗವಾಗಿ ಘನತ್ಯಾಜ್ಯ ಅಥವಾ ಕೋಳಿ ಮಾಂಸದ್ದು ಇನ್ನೊಂದರದ್ದು ಅದರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಎಲ್ಲಿ ಅದು ಡಂಪ್ ಮಾಡೋದು, ಯಾರಾದರೂ ಫೋಟೋ ತೆಗೆದು ಕಳಿಸಿದರೆ ಅವ್ನು ಕಳಿಸಿದವನ ಇದು ಕೂಡ ಸೀಕ್ರೆಟ್, ಅದು ಬರೀ ನಿಮ್ಮ ನಂಬರ್ಗೆ ಮಾತ್ರ ಕಳಿಸಬೇಕು. ಅವನಿಗೆ ಒಂದು ಅಮೌಂಟ್, ಒಂದು 2000 ರೂಪೀಸ್ ಅವನಿಗೆ ಒಂದು ಪ್ರೈಸ್, ಅವರಿಗೆ 2000 ಪ್ರೈಸ್ ಕೊಡಿ. ಯಾರು ನಿಮ್ಮ ಫೋಟೋ ಬಂದಿದ್ದಲ್ಲ ಅವನಿಗೆ 10,000 ಫೈನ್ ಹಾಕಿ, ಅವನಿಗೆ 10,000 ವಸೂಲು ಮಾಡಿ ಇವನಿಗೆ 2,000 ಕೊಡಿ. ಮತ್ತು ಯಾರ್ದು ಬರ್ತದೆ ಮೆಸೇಜ್ ಅದು ಮಾತ್ರ ನೀವು ವೆರಿ ಸೀಕ್ರೆಟ್ ಆಗಿ ಅದು ನೀವು ಕೌನ್ಸಿಲ್ ತೀರ್ಮಾನ ಮಾಡಿ ಅಂತ ಹೇಳಿದಾರ. ಈಗ ನನ್ನ ಅದಕ್ಕೆಲ್ಲ ನೋಡಿ ಮಾರಾರೆ, ಇದು ರೋಗ ಹೇಳುದು ಕೂಡ ನೀವೇ, ಇನ್ನು ಮದ್ದು ಕೊಡುದನ್ನು ಕೂಡ ನೀವೇ ಅಂತ ಆಗ್ತದ. ಕೆಲಸ ಆಗಬೇಕು, ಅದು ನಿಮ್ಮ ಬಾಡಿಯಲ್ಲಿ ತೀರ್ಮಾನ ಆಗಲೇ ಬೇಕು. ನಾವಿಲ್ಲಿ ರಿವ್ಯೂ ಮಾಡಿ ಚರ್ಚೆ ಮಾಡಿ, ಯಾಕೆಂತ ಹೇಳಿದ್ರೆ ನನಗೆ ನಾಳೆ ಬೆಂಗಳೂರಲ್ಲಿ ಅಧಿಕಾರಿ ಜೊತೆ ಮಾತಾಡಬೇಕಾದ್ರೆ ನನಗೆ ಸ್ವಲ್ಪ ಮಾಹಿತಿ ಬೇಕು. ಅದಕ್ಕೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ಮಾತ್ರ ಮಾಹಿತಿ ನನಗೆ ಸಿಗ್ತದ. ನಾನು DC ಮುಂದೆ ಮಾತಾಡಬೇಕಾದ್ರೆ, ನಾನು ಬೆಂಗಳೂರು ಅಧಿಕಾರಿ ಮುಂದೆ ಮಾತಾಡಬೇಕಾದ್ರೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಒಂದೊಂದು ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ, ಯಾವ ರೀತಿ ಬರ್ತದೆ ನಿಮ್ಮಲ್ಲಿ ಚರ್ಚೆ ಮಾಡಿ ಮಾತ್ರ ನನಗೆ ಅಲ್ಲಿ ಮಾತಾಡ್ಲಿಕ್ಕೆ. ಅದಕ್ಕೆ ನಾನು ಎಲ್ಲ ಚರ್ಚೆ ಮಾಡೋದು ವಿಚಾರ. ಅಲ್ಟಿಮೇಟ್ಲಿ ನಿಮ್ಮ ಯಾವುದು ವಿಚಾರ ಕೂಡ ನೀವು ನಿಮ್ಮ ಬಾಡಿಯಲ್ಲಿ ಕೌನ್ಸಿಲಲ್ಲಿ ಡಿಸ್ಕಸ್ ಮಾಡಿ ಫೈನಲ್ ಮಾಡಿ. ಇದು ನನ್ನ ಸಲಹೆ ಮಾತ್ರ. ಇನ್ನೊಂದು ನಾನು ವೆರಿ ಇಂಪಾರ್ಟೆಂಟ್ ಮರ್ತೋಯ್ತು, ಮತ್ತೆ ನಾನು ಅವತ್ತು ಸತತ ನಿಮ್ಗೆ ಹೇಳ್ತಾ ಇದ್ದೇನೆ, ಈಗ ನಾವು ನಿಮಗೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಟ್ಯಾಂಕ್ ಕಟ್ಟಿ ನಿಮ್ಗೆ ಇಲ್ಲಿ ತನಕ ಮುಟ್ತದೆ. ನೀವು ಈಗಲೇ ನಿಮ್ಮ ವಾರ್ಡ್ನವ್ರು ಎಚ್ಚೆತ್ತುಕೊಂಡು ನೀವು ಕೆಲಸ ಮಾಡದಿದ್ರೆ ನಾಳೆ ಉಳ್ಳಾಳದ ಎಲ್ಲ ಪ್ರದೇಶಗಳಿಗೆ ನೀರು ಬರುವುದಿಲ್ಲ. ಮತ್ತೆ ಒಂದು ನಿಮಿಷ ಮುಗಿಸ್ತೀನಿ. ನೀವು ಮತ್ತೆ ನೀರು ಬರದಿದ್ದಾಗ ದಯವಿಟ್ಟು ನೀವು ನಮ್ಮನ್ನು ದೂರಲಿಕ್ಕೆ ನೀವು ಹೋಗಬೇಡಿ. ನಾನು ಕ್ಲಿಯರ್ ಕಟ್ ಆಗಿ ಅಂತ ಹೇಳಿದ್ರೆ, ನಿಮ್ಮ ಪ್ರದೇಶದಲ್ಲಿ ಕುಡಿಯೋ ನೀರಿನ ಪೈಪ್ ಲೈನ್ ಉಂಟಾ ಇಲ್ವಾ ಅಂತೇಳಿ ಬಹಳ ಸ್ಪಷ್ಟವಾದ ಒಂದು ಡಿಸೈನ್ ಅನ್ನು ಈಗ ನೀವು ನೋಡಿ. ನಾನು ಮೊನ್ನೆ ಹೇಳಿದ್ದೇನೆ, ಅದು ನೀವು ನೋಡಬೇಕಾದ್ರೆ ನೀವು ಒಂದು ದಿವಸ UGD ಅಧಿಕಾರಿಗಳನ್ನು ಕರೆಸಿ ಅರ್ಧ ಗಂಟೆ ಕೌನ್ಸಿಲರ್ಗೆ ಟೈಮ್ ಕೊಡಬೇಕು. ಒಂದು ನಿಮಿಷ. ಆದ್ರೆ ನೀವು ಅವರವ್ರ ವಾರ್ಡ್ ಸಮಸ್ಯೆ ಅವ್ರ ಕೌನ್ಸಿಲ್ ಗೊತ್ತಿದೆಯಾ? ನೀವು ಶೋಭೆಗೆ ಕೂತ್ಕೊಂಡು ಅಧ್ಯಕ್ಷ ನೀವು ಅರ್ಧ ಗಂಟೆ ಒಬ್ಬೊಬ್ಬರು ಕರೆಸ್ಬೇಕು. ಅವರವ್ರ ವಾರ್ಡ್ ಏನು ಸಮಸ್ಯೆ, ಎಲ್ಲಿ ಪೈಪ್ ಲೈನ್ ಆಗಬೇಕು, ಏನು ಆಗ್ಬೇಕಂತ. ಯಾಕೆ ಮ್ಯಾಪ್ ಅಲ್ಲಿರುವುದು ಅವರ ಕೈಯಲ್ಲಿ, ಎಲ್ಲಿ ಇಲ್ಲ ಅದನ್ನು ಹಿಂದೆ ಬಿದ್ದು ಅದನ್ನು ಕ್ಲಿಯರ್ ಮಾಡಿ. ಇಲ್ಲದೆ ನಾಳೆ ಯಾರಿಗೆ ಇವತ್ತು ಪೈಪ್ ಲೈನ್ ಇದೆ ಅವರಿಗೆ ಮಾತ್ರ ನೀರು ಬರ್ತದೆ, ಯಾರಿಗೆ ಸಣ್ಣ ಪೈಪ್ ಲೈನ್ ಬರ್ತದೆ ಅವರಿಗೆ ಲಿಮಿಟೆಡ್ ನೀರು ಬರ್ತದೆ. ನನಗೆ ನೋಡಿ, ಈಗ ಕಲ್ಲಾಪ ಕಡೆ ಇದೆ, ಪಂಡಿತ್ ಹೌಸ್ ಕಡೆ ಇದೆ, ಚಂಬುಕೋಟೆ ಕಡೆಗೆ ಇದೆ, ಹಳೆಕೋಟೆ ಸೈಡಿಗೆ ಇದೆ. ಈ ಕಡೆ ಇದು ನಿಂದು, ಈ ಕಡೆ ಮಾಸಿಕಟ್ಟೆ, ಸುಂದರಿ ಬಾಗ್ ಈ ಕಡೆ. ಯಾಕೆ ಇಲ್ಲ ಅಂತ ಹೇಳಿ ನೀವು ಅಲ್ಲಿ ಟ್ಯಾಂಕ್ಗೆ ಜಾಗ ಕೊಡ್ಲಿಲ್ಲ. ಅಲ್ಲಿ ಮಾಸಿಕಟ್ಟೆಯಲ್ಲಿ ಅವತ್ತು ಟ್ಯಾಂಕ್ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ರೆ ಟ್ಯಾಂಕ್ ಜೊತೆ ಪೈಪ್ ಲೈನ್ ಕೂಡ ಇವತ್ತು ರೆಡಿ ಆಗಿದೆ. ಹಳೆಕೋಟೆಗೆ ಜಾಗ ಕೊಟ್ಟರು, ಅಲ್ಲಿ ಟ್ಯಾಂಕ್ ಆಗಿದೆ. ಈಗ ಹಳೆಕೋಟೆಗೆ ಅದು ಪ್ರಾಬ್ಲಮ್ ಇಲ್ಲ. ಪಂಡಿತ್ ಹೌಸ್ ನಿಮ್ಮ ಅಲ್ಲಿ ಜಾಗ ಕೊಟ್ಟರು, ಅಲ್ಲಿ ಕಟ್ಟಿದ್ದಾರೆ, ಅಲ್ಲಿ ನೀರು ಫ್ಲೋಗೆ ಹೋಗ್ತದೆ. ಇದಕ್ಕೆ
ಈ ಪ್ರದೇಶದಲ್ಲಿ ಟ್ಯಾಂಕ್ ಬಿಡಿ, ಅದಕ್ಕಾಗಿ 9 ಕೆರೆ ಅಲ್ಲಿ ಈಗ ಟ್ಯಾಂಕ್ ಆಗ್ತಾ ಇದೆ. ಎಲ್ಲಿ? ನಿಮ್ಮ ಪಾರ್ಕಲ್ಲಿ, ಮೆರಿಡಿಯನ್ ಕಾಲೇಜ್ ಪಕ್ಕದಲ್ಲಿ. ಸೊ ಟ್ಯಾಂಕ್ ಆದ ನಂತರ, ಟ್ಯಾಂಕ್ ಆದ ನೀರು ಬರ್ತದೆ ನಿಮಗೆ, ಟ್ಯಾಂಕ್ ಆದ ಅಲ್ಲಿಂದ ಪೈಪ್ ಲೈನ್ ಎಲ್ಲೆಲ್ಲಿಗೆ ಬರ್ತದೆ ಅಂತೇಳಿ ನೀವು ಈಗಲೇ ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ. ಅದಕ್ಕೆ ಎಷ್ಟು ಸರ್ವೆಗೆ ನಾನು ಎಲ್ಲರೂ ಹೇಳೋದು ಇಷ್ಟೇ, 28 ಲಕ್ಷ ಸರ್ವೆ ಕೇಳಿದ್ದಾರೆ. ಅದು ಮುಲಾಜಿಲ್ಲದೆ ಆದಷ್ಟು ಬೇಗನೆ ಕೊಡಿ. ನಿಮ್ಮ ಸರ್ವೆ ಮಾಡಿಕೊಂಡು ಬಂದರೆ ಅವರು ಸರ್ವೆ ಮಾಡಿ ಎಷ್ಟು ಕೋಟಿ ಬೇಕಂತ ಹೇಳ್ತಾರೆ. ಆವಾಗ ನಮಗೆ ಬೆಂಗಳೂರಲ್ಲಿ ನೀರಿಗೆ ದುಡ್ಡು ಎಷ್ಟು ಕೋಟಿ ಆದರೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಆಗ್ತದೆ. ಅದು ಇವತ್ತು ಸ್ಯಾಂಕ್ಷನ್ ಆದರೆ ಮತ್ತೆ 2 ವರ್ಷ ಬೇಕು ಟೆಂಡರ್ ಆಗಿ ಕೆಲಸ ಆಗಲಿಕ್ಕೆ. ಸೊ ಫಸ್ಟ್ ನಿಮ್ಮ ಕೆಲಸವೇ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗ ಏನಿದೆಯಾ ಅದನ್ನು ಇಮ್ಮಿಡಿಯೇಟ್ ಆಗಿ ಫಸ್ಟ್ ಮಾಡಿ, ಅದಕ್ಕೆ ಮುಲಾಜಿಟ್ಕೊ, ಅದು ಎಲ್ಲರಿಗೆ ಬೇಕಾಗುವಂಥ ಕೆಲಸ. ಸೊ ಅದಕ್ಕೆ ನೀವು ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ಇದು 2 ವಾರ ವೆರಿ ಇಂಪಾರ್ಟೆಂಟ್ ಹೋಗುವಂಥ ವಿಚಾರ ಇವತ್ತು. ಸರ್, ನೀವು ಅದು ಮಾಡಿ. ಯಾಕೆ ಗೌರ್ಮೆಂಟ್ ಸಿಂಗಲ್ ಬೆಡ್ರೂಮ್ಗೆ ಕೊಡೋದು, ಸರ್ ಡಬಲ್ ಬೆಡ್ರೂಮ್ಗೆ ಕೊಡ್ತಾ ಇಲ್ಲ ಪ್ರಪೋಸಲ್. ಸಿಂಗಲ್ ಬೆಡ್ರೂಮ್ಗೆ ಆದರೆ ಜಾಗದಲ್ಲಿ ಅವರು ಒಳ್ಳೆಯ ಚಂದದ ಇದು ಮಾಡ್ತಾರೆ. ಅದು ನೀವು ಪ್ಲ್ಯಾನ್ ಎಲ್ಲ ನಿಮ್ಮದು ಡಿಸೈಡ್ ಮಾಡಿ, ನಿಮಗೆ ಬೇಕಾದ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನಾನು ಅವತ್ತು ಸಿಂಗಲ್ ಅಪ್ರೂವ್ ಮಾಡಿದಾಗ ನಮಗೆ ಯಾರಿಗೂ ಬೇಡ, ಇಲ್ಲಿ ಸಿಂಗಲ್ ರೂಮ್, 1 ರೂಮು 1 ಬಾತ್ರೂಮ್ 1 ಕಿಚನಲ್ಲಿ ಯಾರು ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ನಮ್ಮ ಜನರ ಭಾವನೆ. ನಾನು ಬೆಂಗಳೂರಲ್ಲಿ ಮಾತಾಡಿ ಸರ್ಕಾರ ಹೇಳ್ತದೆ ನಾವು ಮನೆ ಇಲ್ಲದವನಿಗೆ ಮನೆ ಕೊಡೋದು, ಮನೆ ಇದ್ದವನಿಗೆ ಮನೆ ಕೊಡೋದಲ್ಲ. ಎಷ್ಟೋ ಜನಸಾಮಾನ್ಯರು ಬಾಡಿಗೆ 1 ರೂಮಲ್ಲಿ ದಿವಸಕ್ಕೆ 100 ರೂಪಾಯಿ ಕೊಟ್ಟು ಜೀವನ ಮಾಡೋರಿದ್ದಾರೆ. ಅಂಥ ನಿರ್ಗತಿಕರಿಗೆ ಕೊಡುವಂಥ ಮನೆ, ಅನುಕೂಲಸ್ಥರಿಗೆ ಕೊಡುವಂಥ ಮನೆ ಅಲ್ಲ ಅಂತೇಳಿ ಸರ್ಕಾರದ ವಿಚಾರಗಳಿದೆ. ಚರ್ಚೆ ಮಾಡಿಕೊಂಡು ನಿಮ್ಗೆ ಏನಾದಲ್ಲಿ ಆಗಬೇಕಂತಿದ್ರೆ ಹೇಳಿ, ಅದನ್ನು ನಾನು ಮುಂದುವರಿಸ್ತೇನೆ. ಅಲ್ಲ, ಇದ್ದಾಗೆ ಆಗೋದಿಲ್ಲ ನೋಡಿ. ಇದರ ಇತಿಹಾಸ ನಿಮಗೆ ಭಾಳ ಗೊತ್ತಿಲ್ಲ, ನಮ್ಮೆಲ್ಲ ಹೇಳ್ತೇನೆ. 99ನಲ್ಲಿ SMಗೆ ಸರ್ಕಾರ ಇದ್ದಾಗ ಯಾವ ನಗರದಲ್ಲಿ ಸರ್ಕಾರಿ ಜಾಗ ಇಲ್ಲ ಆ ಜಾಗದಲ್ಲಿ ಜಾಗ ಪರ್ಚೇಸ್ ಮಾಡಿ ಬಡವರಿಗೆ ಮನೆ ಕೊಡಬೇಕಂತ ಕಾನೂನು ಬಂತು. ಅದಕ್ಕೆ ಅನುಗುಣವಾಗಿ ಅವತ್ತು ಈ 9 ಎಕರೆನೂ 9,000 ರೂಪಾಯಿಗೆ ತಗೊಂಡು ಆವಾಗ ಮನೆ ಕಟ್ಟಲಿಕ್ಕೆ ಬಂದದ್ದು ಒಟ್ಟಿಗೆ 20,000 ಸರ್ಕಾರ, 5,000 ಪಾರ್ಟಿ ಕೊಡಬೇಕು. ಎಲ್ಲ ಪಟ್ಟಿಯಾಗಿ 20 ಸರ್ಕಾರ ಕೊಟ್ಟು ಅದು ಬರೀ ಶೀಟ್ ಹಾಕ್ಲಿಕ್ಕೆ ಅವತ್ತಿನ ಕಾಲದಲ್ಲಿ ಎಷ್ಟು 2000 22 ವರ್ಷ ಹಿಂದೆ ಸಿಮೆಂಟ್ ಶೀಟ್ ಹಾಕ್ಲಿಕ್ಕೆ. ಆವಾಗ ಏನು ಚರ್ಚೆ ಆಯಿತು, ಇಲ್ಲಿ ಸಿಮೆಂಟ್ ಶೀಟ್ ಹಾಕಿದರೆ ಮಳೆಗಾಲದಲ್ಲಿ ಹರಿದು ಹೋಗ್ತದೆ ಅಲ್ಲಿಗೆ. ಅದಕ್ಕಾಗಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಅದೇ ದುಡ್ಡಿನಲ್ಲಿ ಸ್ಲ್ಯಾಬ್ ಮಾಡಿಸಿದ್ದು 20,000 ರೂಪಾಯಿಯಲ್ಲಿ. ಅದು ಅವರದನ್ನು ಕಟ್ಟಿದ್ರು. ಇಲ್ಲಿ 410 ಜನ ಕೂಡ ಪಟ್ಟಿ ಆಯಿತು. ಪಟ್ಟಿಯಾಗಿ ಒಂದಿಬ್ಬರು ಬಂದು ದುಡ್ಡು ಕಟ್ಟಿದ್ರು. ಅಷ್ಟಾಗಿ ಯಾರು ಹೋಗಿ ನಿಮಗೆ ತಲೆಸರಿ ಯಾಕೆ ನೀವು 5,000 ಕಟ್ಟುವುದು, ಅದು ಸರ್ಕಾರವೇ ನೀವು ಕಟ್ಟಬೇಕು, ಅವ್ನು ಕಟ್ಟಿದ ಅನ್ಕೊಂಡು ನಾವು ಹಿಂದೆ ಕೊಡಿ ಅಂತ ತಗೊಂಡ. ಇಷ್ಟು ಚರ್ಚೆ ಆಗುವಾಗ ಅಲ್ಲಿಷ್ಟೇ ಮುಂದೆ ಮಳೆಗಾಲದಲ್ಲಿ ಬಂದು ಮಣ್ಣೆಲ್ಲ ಬಂದು ಜರಿದು ಕೆಳಗೆ ಬಿತ್ತು. ಎಲ್ಲಿ 9 ಕೆರೆ ಇದರಲ್ಲಿ ಅವ್ರು ಬಂದು ಹಿಂದೆ ಏನು ಹೇಳಿದ್ರು, ನಮಗೆ ಸ್ವಲ್ಪ ನೀರು ಹೋಗ್ಲಿಕ್ಕೆ ತೋಡು ಮಾಡಿ ಇದನ್ನು ನಗರಸಭೆ ಸ್ಪಂದಿಸಲಿಲ್ಲ. ಅವರ ಕೋಟಿ ಮುಖಾಂತರ ಆಗುವಾಗ ತೋಡು ಸರಿ ಇಲ್ಲ ಅಂತ ಕೋರ್ಟಿಗೆ ಹಾಕ್ಲಿಕ್ಕೆ ಆಗ್ತದಾ? ಇಲ್ಲಿ UGD ಇಲ್ಲ, ಮುಂದೆ ಸಮಸ್ಯೆ ಆಗದಂಥವ್ರು ಕೋರ್ಟ್ ಒಂದು ಸ್ಟೇ ಕೊಟ್ಟಿತ್ತು. ಸ್ಟೇ ಕೊಟ್ಟ ಕಾರಣ ಇವತ್ತು ಆಗಿದೆ. ಇವತ್ತು ಕಾನೂನು ಚೇಂಜ್ ಆಗಿದೆ. ನಗರ ಮಟ್ಟದಲ್ಲಿ ಯಾರಿಗೂ ಕೂಡ ಹಕ್ಕುಪತ್ರ ಕೊಡಲಿಕ್ಕೆ ಇಲ್ಲ. ಅಲ್ಲಿ 1+3 ಮನೆ ಕಟ್ಟಿಯಕ್ಕೆ ಜಾಗ ಹಕ್ಕುಪತ್ರ ಕೊಟ್ಟರೆ ಅದು ಮಾರಿ ಅವನು ಹೋಗ್ತಾರೆ. ಅದಕ್ಕೆ ಮನೆ ಇಲ್ಲದವನಿಗೆ ಮನೆ ಕೊಡೋದು 4 ಫ್ಲೋರ್ಸಲ್ಲಿ ಕಟ್ಟುದಂತ ಯೋಜನೆ. ಈಗ ಮಾತ್ರ ನಮಗೆ ಲಾಸ್ ಅಂತಿಲ್ಲ ಸರ್ಕಾರಕ್ಕೆ. ಈಗ ಅದು ನಾವು 90,000ಕ್ಕೆ ತಗೊಂಡದ್ದು, 90 ಲಕ್ಷಕ್ಕೆ ತಗೊಂಡದ್ದು. ಈಗ ಸಾಧಾರಣ ಅಲ್ಲಿ ಎಷ್ಟೋ ಕೋಟಿ, 9, 8, 10 ಕೋಟಿ ಆಗ್ತದೆ. ಜಾಗ ಅಲ್ಲಿ ಕೂಡ ಇದೆ. ಮುಂದೆ ಯಾವ ರೀತಿ ಪ್ಲಾನ್ ಮಾಡಬೇಕು, ಮುಂದೆ ಅಲ್ಲಿ 1,000 ಮನೆ ಕಟ್ಟೋದಾದರೆ ಅಲ್ಲಿಯ ಪರಿಸ್ಥಿತಿ ಹೇಗೆ, ಯಾವುದು ಅಂತ ತೀರ್ಮಾನ ಮಾಡಿ ನೀವೇ ಡಿಸೈನ್ ಮಾಡಿ ಅದು ಕೊಡೋದ ವ್ಯವಸ್ಥೆ ಇವತ್ತು ಮಾಡಿ. ಅದೆಲ್ಲ ನಮ್ಮದು ಮತ್ತೆ ಮೊನ್ನೆ ಇಡೀ ಒಂದು ಪಟ್ಟಿ ಕೂಡ ರೆಡಿಯಾಗಿ, ಪಟ್ಟಿಯೆಲ್ಲ ರೆಡಿ ಇದೆ. ಮತ್ತು ಸಿಂಗಲ್ ಬೆಡ್ರೂಮ್ ಆದ ಕಾರಣ ಮತ್ತೆ ಇಲ್ಲಿ ಇನ್ನೊಮ್ಮೆ ದೊಡ್ಡ ಮಟ್ಟದ ಒಂದು ಆಗಬಾರ್ದು ಅಂತೇಳಿ ಅದನ್ನು ಪೆಂಡಿಂಗ್ ಇತ್ತು. ನಗರ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ನಗರ ಮಟ್ಟದಲ್ಲಿ ಹಕ್ಕುಪತ್ರ ಕೊಡುವಂಥ ಸಬ್ಜೆಕ್ಟೇ, ಸರ್ಕಾರಿ ಜಾಗಕ್ಕೆ ಹಕ್ಕುಪತ್ರ ಸಬ್ಜೆಕ್ಟೇ ಹೋಗಿದೆ. ಮತ್ತು ಇದು ಹಕ್ಕುಪತ್ರ ಅಲ್ಲ, ಇದು ನಾವು ಪರ್ಚೇಸ್ ಮಾಡಿ ಕೊಡೋದು. ಸೊ 1:1 ಫ್ಲೋರ್ ಅಂತೇಳಿ ಅವಕಾಶ. ನಾನು ಬಂದ ನಂತರ 12 ಫ್ಲೋರಿಗೆ ಕೂಡ ಪರ್ಮಿಷನ್ ಕೊಟ್ಟು ನಾವು ಬೆಂಗಳೂರು ಪ್ಲ್ಯಾನ್. ಅದೇ 10 ಜಾಗ ಇದ್ದರೆ ಪ್ರೈವೇಟ್ನವರು
ಇಷ್ಟು ಮನೆಗಳು ಅವ್ರು ಕಟ್ಟಿ ಕೊಡಬೇಕು, ಇಷ್ಟು ಜಾಗೆ ಅವ್ರು ತೆಗೊಳ್ಳುವಂಥ ಪ್ರಪೋಸಲ್ ಇತ್ತು. ಅವರು ಅದರಲ್ಲಿ ಅರ್ಧ ಜಾಗದ ಅವ್ರಿಗೆ ಬೇಕಾದ ರೀತಿ ಕಟ್ಟಿ ಅವರು ಪಬ್ಲಿಕ್ಗೆ ಮಾಡ್ತಾರೆ, ಇನ್ನು ಅರ್ಧ ಜಾಗದಲ್ಲಿ ಅವರು ಕಟ್ಟಿ ಫ್ರೀಯಾಗಿ ಸರ್ಕಾರಕ್ಕೆ ಕೊಡ್ತಾರೆ. ಆ ಪ್ರಪೋಸಲ್ ಎಲ್ಲ ಇದೆ, ಅದು ಮತ್ತೆ ಚರ್ಚೆ ಮಾಡುವ. ಫಸ್ಟ್ ಇದೊಂದು ಕ್ಲಿಯರ್ ಆಗಲಿ. ಹೌದೌದು, ನೋಡಿ, ನೀವು ಹಣ ಕಟ್ಟಿ ಕ್ಲಿಯರ್ ಮಾಡಿ ನಿಮ್ಮ ಕೈಗೆ ಜಾಗವನ್ನು ತೆಕ್ಕೊಳ್ಳಿ, ಮತ್ತೆ ಆ ಜಾಗದಲ್ಲಿ ನಿಮ್ಗೆ ಏನು ಬೇಕಾದರೂ ಮನೆ ಬೇಕಾದ್ರೆ ಮನೆ ಮಾಡ್ಬೋದು, ಅಥವಾ ಗ್ರೌಂಡ್ ಬೇಕಾದ್ರೆ ಲೆವೆಲ್ ಮಾಡಿ ಮತ್ತೆ ಗ್ರೌಂಡ್ ಮಾಡುವ, ಏನಾದರೂ ಮಾಡುವ ವ್ಯವಸ್ಥೆ. ಇವತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ನಿಮ್ಗೊಂದು ಮಾಹಿತಿ ಇರಲಿ ಅಂತ ಹೇಳಿಕೊಂಡು ನಾವು ಕೋವಿಡ್ ಕೇರ್ ಅಂತ ಮಾಡಿ ಎಲ್ಲ ಕೂಡ ಈಗ ಸ್ಯಾಂಕ್ಷನ್ ಎಲ್ಲ ರೆಡಿ ಇವತ್ತು ಆಗಿದೆ. ಅದು ಈಗಕ್ಕೆಲ್ಲ ಕೋವಿಡ್ ಕೇರ್ ಹಾಸ್ಪಿಟಲ್ ಅದೆಲ್ಲ ರೆಡಿ ಪಾರ್ಟಿಷನ್ ಮಾಡಿ ನಾವು ರೆಡಿ ಇಟ್ಟಿದ್ದೇವೆ. ಈಗೆಲ್ಲ ಕಡಿಮೆ ಇದೆ. ನಾಳೆ ಒಮ್ಮೆ ಲಾಕ್ಡೌನ್ ಓಪನ್ ಆದಾಗ ಏನು ಕೇಸ್ ಆಗ್ತದೆ ಒಂದು ತಿಂಗಳಂತ ಯಾರು ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಆವಾಗ ನಾವು ಮತ್ತೆ ಟೆನ್ಷನ್, ನಾವು 3ನೇ ಅಲೆಗೆ ಈಗ ರೆಡಿ ಆಗಬೇಕು, 1ನೇ ಅಲೆಗೆ 2ನೇ ಅಲೆಗೆ ನಾವು ಮೊನ್ನೆ ರೆಡಿ ಆಗಬೇಕು. ಇದು ಆಗಲಿಲ್ಲ, ಮತ್ತೆ ನಾವಿಲ್ಲಿ ತಲೆಕೆಡಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ಕ್ಲಿಯರ್ ಕಟ್ ಪಾರ್ಟಿಷನ್ ಮಾಡಿ ಬಂದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಪಾರ್ಟಿಷನ್ಗಳು, ಬೇಕಾಗುವಂಥ ಸಲಕರಣೆಗಳು ಎಲ್ಲ ಕೂಡ ಬಂದಿದೆ. ಡಾಕ್ಟ್ರು ನರ್ಸಸ್ ಕೂಡ ಏನಪ್ಪ ರೆಡಿ ಇದ್ದಾರೆ ಅಂತ ಬಂದು ಇಮಿಡಿಯೇಟ್ ದೇ ವಿಲ್ ಸ್ಟಾರ್ಟ್. ನಾನು ಬೆಂಗಳೂರಿಗೆ ಹೋಗಿ ಉಳ್ಳಾಲಕ್ಕೆ ಸಪ್ರೇಟ್ ಆಗಿ ಒಂದು ಲೋಡ್ ಮೆಡಿಸಿನ್, PP ಕಿಟ್, ಗ್ಲೌಸ್ ಎಲ್ಲವೂ ಕೂಡ ಆ ಸ್ಥಳದಲ್ಲಿ ಬೇಕಾದರೆ ಅದನ್ನು ನಾವು ಇಲ್ಲಿ ಸ್ಟಾಕ್ ಇವತ್ತು ಇಡ್ತೇವೆ. ಅಲ್ಲಿಯವರೆಗೆ ನಿಮ್ಗೆ ಯಾರಿಗಾದರೂ ಏನಾದರೂ ನಿಮ್ಮ ವಾರ್ಡ್ನಲ್ಲಿ ಅಂಥ ಸಮಸ್ಯೆ ಇದ್ದರೆ ನೀವು ಈ ಆಸ್ಪತ್ರೆಯಿಂದ ಒಂದು ಲೆಟರ್ ತಗೊಂಡು ಹೋದರೆ ಫ್ರೀಯಾಗಿ ನಿಮಗೆ ಯಾನಪ್ಪಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೋವಿಡ್ಗೆ ಇವತ್ತು ಕೊಡ್ತಾರೆ. ಆಕ್ಸಿಜನ್ ICU ಮಾತ್ರ ಅಲ್ಲ, ನಾರ್ಮಲ್ ಬೆಡ್ಡಲ್ಲಿ ಕೂಡ ಫ್ರೀ 20 ರಿಸರ್ವ್ ಮಾಡಿದ್ದಾರೆ. ಅದೆಲ್ಲ ಮೀರಿ ಅಂಥ ಪರಿಸ್ಥಿತಿ ಬಂದರೆ ಇದನ್ನು ನಾವು ಇವತ್ತು ಮುಂದೆ ತಗೊಂಡು ಹೋಗುವಂಥ ವಿಚಾರ ಇವತ್ತು ಇರುವಂಥದ್ದು. ಎರಡನೇದು, ನಿಮ್ಮ ನೀರಿಗೆ ಸಂಬಂಧಪಟ್ಟಾಗೆ ತಕ್ಷಣ ಆ ಎಲ್ಲಿ ಅದು ಭಾಗ್ಯದ ಸರ್ವೆ ಮಾಡಿ ಪೈಪ್ಲೈನ್ ಪರ್ಫೆಕ್ಟ್ ಮಾಡಿರಿ. ಬಹುಶಃ ಮುಂದಿನ 6 ತಿಂಗಳ ಒಳಗಡೆ ಉಳ್ಳಾಲ ನಗರಸಭೆಗೆ ಮೊದಲ ಹಂತದಲ್ಲಿ ಎಲ್ಲವೂ ಸರಿ ಹೋದರೆ ಸಮರ್ಪಕವಾದ ಕುಡಿಯೋ ನೀರು ಎಲ್ಲ ಸೋರ್ಸ್ ಇದೆ. ತಳಮಟ್ಟ ಪೈಪ್ಲೈನ್ ಏನು 25% ಬಾಕಿ ಇದೆಯಾ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ನಮ್ಮ ಏನೋ ಒಂದು ಅವಾರ್ಡ್ ಸ್ಕೀಮ್ ಇದೆಯಾ ಚರ್ಚೆ ಮಾಡಿ ಒಂದು ಅವಾರ್ಡ್ ಸ್ಕೀಮ್ ಮಾಡಿಕೊಂಡು ಆದಷ್ಟು ಕಡಿಮೆಗೊಳಿಸಿ, ಮತ್ತೆ ನಾವು ಚರ್ಚೆ ಮಾಡಿದಾಗೆ ಯಾರಲ್ಲಿ ಆ ಭಯ ಇದನ್ನು ಮಾಡ್ತಾರೆ ನೋಡಿಕೊಂಡು. ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ಅದು ಹಾಗೇ ಆಗುವಂಥ ವಿಚಾರ ಪ್ರತಿ ವರ್ಷ ಕೂಡ ಈಗಲೇ ತಯಾರಾಗಬೇಕು. ನಾನು ನಿಮ್ಮ ಹೆಲ್ಪ್ಲೈನ್ ಅಂತ ತಾವು ಮಾಡಿದ್ದೀರಿ. ಹೆಲ್ಪ್ಲೈನ್ ಫೋನ್ ತೆಗಿಯೋನು ಯಾರು ಈಗ ಮುಂಚೆಗಿತ್ತಂತೇಳಿ 150 ಬಂದರೆ 150 ಜನರಿಗೆ ಮಾತ್ರ ಕೂಪನ್ ಕೊಡ್ತಾ ಇದ್ರು ಟೋಕನ್, ಮತ್ತೆ 150 ಜನ ಇದ್ರೆ ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕು. ಈಗ ಹಾಗೆಲ್ಲ ಇವತ್ತೇನಾದ್ರು 300 ಜನ ಬಂದರೆ 300 ಜನರಿಗೆ ಕೂಡ ಟೋಕನ್ ಕೊಡಬೇಕು. ಇವತ್ತು 150 ಜನಿಗೆ ಆದರೆ ನೆಕ್ಸ್ಟ್ ಬರುವಾಗ ಅವರಿಗೆ ಫಸ್ಟ್ ಚಾನ್ಸ್. ಸೊ ಅಟ್ಲೀಸ್ಟ್ ನನಗೆ ಲಸಿಕೆ ಸಿಕ್ಕದಿದ್ರು ಕೂಡ ನನ್ನ ಕೂಪನ್ ಸಿಕ್ಕಿದೆ, ನನಗೆ ನೆಕ್ಸ್ಟ್ ಸಿಗ್ತದೆ ಎಂಬ ಧೈರ್ಯ ಅವನಿಗೆ ಬರ್ತದೆ. ಸರ್, ಅದು ಲಾಸ್ಟ್ ವೀಕ್ ನೀವು ಹಾಗೆ ಮಾಡಿದಿರಿ, ಬಾರಿ ಒಳ್ಳೆ ಒಂದು ಎಲ್ಲರಿಗೆ ಜನರಿಗೆ ಬೇಕಾದ ವ್ಯವಸ್ಥೆ ಮಾಡಿದಿರಿ ಸರ್. ಅದು ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪ್ರಕೃತಿ ವಿಕೋಪ ಸಂಬಂಧಪಟ್ಟಂತೆ ಮುಂದಿನ ದಿನ ಆಗುವ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ ಸಂಬಂಧಪಟ್ಟ ಹಾಗೆ ಅಗತ್ಯವಾದ ಕ್ರಮ ತಗೊಳ್ಬೇಕಂತೇಳಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ. ನಮ್ಮ ನೂತನ ತಹಶೀಲ್ದಾರ್ ಅವರು ಬಂದಿದ್ದರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ನಮ್ಮ ಕಮಿಷನರ್ ಮತ್ತು ಇನ್ನು ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದು. ಇದರಲ್ಲಿ ಒಂದು ಯಾವುದಂತ ಹೇಳಿದರೆ ಬಹುಶಃ ಪ್ರಕೃತಿ ನಮ್ಮ ನೇತ್ರಾವತಿ ನದಿ ಬದಿ ಮತ್ತು ಸಮುದ್ರ ಬದಿಯಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಈಗಾಗಲೇ ನಾವು ಪೂರ್ವ ತಯಾರಿ ಮಾಡಿ ನಾವು ಎಚ್ಚರಿಕೆಯಿಂದ ಇರಬೇಕು. ಆವಾಗ ನಮಗೆ ಸಹಕಾರ ಬರುವಂಥ ಸಂಘ ಸಂಸ್ಥೆಗಳು ಯಾರಿದ್ದಾರೆ, ಮೀನುಗಾರರು ಯಾರಿದ್ದಾರೆ, ಅವರ ಸಹಕಾರ ಮತ್ತು ಅವರ ಬೋಟ್ ದೋಣಿಗಳು ಏನು ನಮಗೆ ಅಗತ್ಯ ಇದೆಯಾ ಈಗಲೇ ಗುರುತಿಸಿಕೊಂಡು ತಯಾರು ಮಾಡಿ ಇರಬೇಕು. ಫೈರ್ ಸರ್ವಿಸ್ ಅಧಿಕಾರಿ ಕೂಡ ಬಂದಿದ್ದರು. ಯಾವ್ಯಾವ ಪ್ರಕೃತಿ ವಿಕೋಪ ಪ್ರತಿಯೊಂದು ಆಗ್ತದೆ ಅಂಥ ಸೂಕ್ಷ್ಮ ಪ್ರದೇಶದಲ್ಲಿಯೂ ಕೂಡ ಇವತ್ತು ಆ ಫೈರ್ ಸರ್ವಿಸನ್ನು ಮತ್ತು ಆಂಬ್ಯುಲೆನ್ಸನ್ನು ಕೂಡ ರೆಡಿ ಮಾಡಿರುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಕ್ರಮ ಕೈಗೊಳ್ಳಬೇಕಾಗ್ತದೆ. ಒಂದು ಸಣ್ಣ ಮಟ್ಟದ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಈ ಒಂದು ಪ್ರದೇಶಕ್ಕೆ ಏನು ಮಾಡಬೇಕಂತ ಹೇಳಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಮಿಷನ್ ಮುಂದೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಸಮರ್ಪಕ ಅನುಷ್ಠಾನ ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ನಾವು ಇವತ್ತು ನಮ್ಮ ಚರ್ಚೆಗೆ ಸಂಬಂಧಪಟ್ಟಾಗೆ ಘನತ್ಯಾಜ್ಯ ಮತ್ತು ನಮ್ಮ ಸ್ವಚ್ಛತೆ ಸಂಬಂಧಪಟ್ಟ ವಿಷಯ ಚರ್ಚೆ ಮತ್ತು ಎಲ್ಲರೂ ಕೂಡ ಸಲಹೆಗಳನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ನಗರಸಭೆಗೆ ಬಹುಶಃ ನನ್ನ ಸಲಹೆ ಕೊಟ್ಟಿದ್ದೇನೆ, ಅವಾರ್ಡ್ ಸ್ಕೀಮ್ ಅಂತ ಘೋಷಣೆ ಮಾಡಿ ಯಾರಾದರೂ ಇವತ್ತು ಪಬ್ಲಿಕ್ನಲ್ಲಿ ಬಿಸಾಡುವಂಥ ಕಸ ಅಥವಾ ಇನ್ನಿತರ ವಾಹನದ ಬಗ್ಗೆ ಒಂದು ಫೋಟೋ ತೆಗೆದು ಕಮಿಷನರ್ ಕಳಿಸಿದರೆ ಅವರಿಗೆ ಒಂದು ವಿಶೇಷವಾದ ಬಹುಮಾನ ಕೊಡುವಂಥ ಸಿಸ್ಟಮನ್ನು ನಾವು ಸಲಹೆ ಕೊಟ್ಟಿದ್ದೇವೆ. ಬಾಡಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ಇವತ್ತು ಮಾಡ್ತದೆ.
ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ 200 ಚಿಲ್ಲರೆ ಮನೆಗಳು ನಮಗೆ ಸ್ಯಾಂಕ್ಷನ್ ಆಗಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆದೇಶ ಕೊಟ್ಟಿದ್ರು ಕೂಡ ಯಾವುದೇ ಅನುದಾನ ಅವರಿಗೆ ಕೂಡ ಅಲ್ಲಿಂದ ಬಿಡುಗಡೆ ಮಾಡಿ ಬರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ವಸತಿ ಸಚಿವರು ಮತ್ತು ವಸತಿ ಕಮಿಷನ್ ಮುಂದೆ ಮಾತಾಡಿಕೊಂಡು ಅದೇನು ಸಮಸ್ಯೆ ಬರ್ತದೆ ಇಲ್ವಾ, ಬರುವುದು ಯಾವಾಗ ಬರ್ತದೆ ಎಂಬ ಸ್ಪಷ್ಟತೆಯನ್ನು ಮುಂದಿನ 15 ದಿವಸ ಒಳಗಡೆ ನಾನು ತೆಗೆಸಿಕೊಡ್ತೇನೆ ಎಂಬ ಮಾತನ್ನು ಕೂಡ ನಾವು ಇವತ್ತು ಕೊಟ್ಟಿದ್ದೇವೆ. ಉಳ್ಳಾಲ ನಗರಕ್ಕೆ 24 ಗಂಟೆ ಕುಡಿಯುವ ನೀರಿನ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ತಯಾರಾಗಿದ್ರು ಕೂಡ ಅವತ್ತು ಎಲ್ಲಿ ಪೈಪ್ಲೈನ್ ಹಾಕಿದ್ದು ಕೆಟ್ಟೋಗಿದೆ, ಎಲ್ಲಿ ಪೈಪ್ಲೈನ್ ಆಗಲಿಲ್ಲ, ಅಲ್ಲಿಗೆ ಇವತ್ತು ಪೈಪ್ಲೈನ್ ಹಾಕಲಿಕ್ಕೆ KUWSನವರಿಗೆ ಸರ್ವೆ ಮಾಡಲಿಕ್ಕೆ ಬಹುಶಃ ಏನು ಅನುದಾನ ಕೊಡಬೇಕು ಆದಷ್ಟು ಬೇಗನೆ ನಮ್ಮ ಉಳ್ಳಾಲ ನಗರಸಭೆಯ ಆ ಒಂದು ಬೋರ್ಡ್ ತಕ್ಷಣ ಅನುದಾನ ಬಿಡುಗಡೆ ಮಾಡಿ ಸರ್ವೆಗೆ ಕೊಟ್ಟರೆ ಅದಕ್ಕೆ ಬೇಕಾಗುವಂಥ ಅನುದಾನಕ್ಕೆ ನಾವು ಬೆಂಗಳೂರು ನಮ್ಮ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ. ಅದು ಕೆಲಸ ಈಗಾಗಲೇ ಆಗಲೇಬೇಕು. ತಾತ್ಕಾಲಿಕವಾಗಿ ಕುಡಿಯುವ ಸಮಸ್ಯೆ ಏನಿದೆಯಾ ಆ ಅತಿ ಶೀಘ್ರದಲ್ಲಿ ತುರ್ತಾಗಿ ಎಲ್ಲೆಲ್ಲಿ ಅತಿ ಜರೂರಾಗಿದೆ ಅಲ್ಲಿ ಆ ಕೆಲಸವನ್ನು ಕೈಗೆತ್ತಿಯಲ್ಲಿ ಕೂಡ ಇವತ್ತು ತೀರ್ಮಾನಿಸಲಾಗಿದೆ. 9 ಕೆರೆಗೆ ಮನೆಗೆ ಸಂಬಂಧಪಟ್ಟಾಗೆ ಆ ಗುತ್ತಿಗೆದಾರಿಗೆ ಏನು ಇವತ್ತು ಅನುದಾನ ಇವತ್ತು ನಗರಸಭೆಯಿಂದ ಕೊಡಲಿಕ್ಕೆ ಬಾಕಿ ಮತ್ತು ಕೋರ್ಟ್ ಆದೇಶ ಮಾಡಿದೆಯಾ, ಈಗಾಗಲೇ ಕೋರ್ಟ್ನಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದ ಹಾಗೆ ಆ ಒಂದು ಸೂಚನೆಯನ್ನು ಅನುಷ್ಠಾನಗೊಳಿಸಲು ಬಹುಶಃ ಬೋರ್ಡ್ ನಮ್ಮ ನಗರಸಭೆ ಬೋರ್ಡ್ ಮುಂದಿನ ದಿನ ತೀರ್ಮಾನ ಇವತ್ತು ತೆಗೆದುಕೊಳ್ಳಲಾಗುವುದು. ಉಳ್ಳಾಲ ನಗರಸಭೆಯ ಕುಡಿಯುವ ನೀರಿನ ನಮ್ಮ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟ ಹಾಗೆ LED ಲೈಟನ್ನು ಅಳವಡಿಸಲು ಸರ್ವೆ ಆಗಿ ಪ್ರಪೋಸಲ್ ಇವತ್ತು ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರ ಕೈಯಲ್ಲಿದೆ. ಅವರ ಜೊತೆ ಮಾತಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಟೆಂಡರ್ ಕರೆಸಿ ಸಂಪೂರ್ಣವಾಗಿ LED ಲೈಟನ್ನು ಅಳವಡಿಸುವ ಯೋಜನೆಗೆ ಬಹುಶಃ ಇವತ್ತು ಮುಂದೆ ತೆಕ್ಕೊಂಡು ಕೂಡ ಇವತ್ತು ತೀರ್ಮಾನ ಮಾಡಲು ಆಗಿದೆ. ಇದೊಂದು ಪೂರ್ವಭಾವಿ ಸಭೆ. ಇಲ್ಲಿಯ ನಗರಸಭೆ ಮತ್ತು ಊರವರ ಹಿರಿಯ ಕಿರಿಯೆಲ್ಲ ಸಹಕಾರ ಇವತ್ತು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಬೇಕಾ ಇದರ ಬಗ್ಗೆ ನಾವು ಅದನ್ನು ಸರ್ಕಾರದ ಗಮನ ಸೆಳೆದು ಇಲ್ಲಿಗೆ ಬೇಕಾಗುವ ಸವಲತ್ತನ್ನು ನಾವು ಇವತ್ತು ಮುಟ್ಟಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಳೆದ ಸಲ ಪ್ರಕೃತಿ ವಿಕೋಪದ ಮಲೆಹಾನಿಯಲ್ಲಿ ಆದಂತಹ ಸುಮಾರು 60 ಮನೆಗಳಿಗೆ ಇನ್ನೂ ಕೂಡ ಪರಿಹಾರ ಕೊಡಲಿಲ್ಲ ಲಾಸ್ಟ್ 1 ವರ್ಷ. ಈ ವರ್ಷ ಚಂಡಮಾರುತ ಒಳಪಟ್ಟಂತಹ ಮನೆಗಳು ಕೂಡ ಅನುದಾನ ಸ್ಯಾಂಕ್ಷನ್ ಆಗಲಿಲ್ಲ, ಅನುದಾನ ದುಡ್ಡಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ತಂದು ಆ ಅನುದಾನ ನಾವು ಇವತ್ತು ಬಿಡುಗಡೆ ಮಾಡಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲ ಸಹಕಾರನ ಜನಸಾಮಾನ್ಯ ಸಹಕಾರ ಒಂದು ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಅತ್ಯಗತ್ಯ. ಉಳ್ಳಾಲ ಅಭಿವೃದ್ಧಿ ಆಗುವಂತಹ ಪ್ರದೇಶ, ಹಲವಾರು ಸಮಸ್ಯೆಗಳು ಬರ್ತದೆ. ಎಲ್ಲ ನಗರಸಭೆ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿ ವರ್ಗದವರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಜೊತೆಯಾಗಿ ಸೇರಿಕೊಂಡು ಒಂದು ತಂಡದ ರೀತಿ ಕೆಲಸ ಮಾಡಿ ಜನರ ಸಮಸ್ಯೆಯನ್ನು ಖಂಡಿತವಾಗಿ ನಾವು ಇವತ್ತು ಬಗೆಹರಿಸ್ತೇವೆ. ಉಳ್ಳಾಲ ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಎಲ್ಲ ರೀತಿಯ ಸಜ್ಜಾಗಿ ತಯಾರಾಗಿ ನಿಂತಿದೆ. ಬೆಂಗಳೂರಿನಿಂದ ವಿಶೇಷವಾದ ಔಷಧಗಳು, PP ಕಿಟ್, ಗ್ಲೌಸ್, ಆಕ್ಸಿಮೀಟರ್, ಥರ್ಮೋ ಎಲ್ಲ ಕೂಡ ಸಪ್ರೇಟ್ ಆಗಿ ಇವತ್ತು ಬಂದು ಮುಡ್ತದೆ. ಮುಂದಿನ ದಿನಗಳಲ್ಲಿ ಅಗತ್ಯ ಬಂದಾಗ ಸಮರ್ಪಕವಾದ ಒಂದು ಕೋವಿಡ್ ಕೇರ್ ಸೆಂಟರ್ ಆಗಿ ನಾವು ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಅಬ್ಬಕ್ಕ ಸರ್ಕಲ್ ಜಂಕ್ಷನ್ ಅಭಿವೃದ್ಧಿ ಸಂಬಂಧಪಟ್ಟಾಗಿ 2 ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅತಿ ಶೀಘ್ರದಲ್ಲೇ ನಾನು ನಿಮ್ಮ ಗಮನಕ್ಕೆ ನಾನು ಇವತ್ತು ತರ್ತೇನೆ.